ಮೋಕೆದ ಬಂಧುಲೆ ಈ ಅಪರ ಮಧ್ಯಾಹ್ನದ ಮೋಕೆದ ಪೊರ್ತುಗು ಇಂಚ ನಮ್ಮ ಮಾತ ಒಟ್ಟಾಪನಂಚಿನ ಒಂಜಿ ಗಳಿಗೆಗೆ ಸುರುತ ಸೊಲ್ಮೆನ ಸಂದ ಒಂದು ಮೋಕೆಡು ಅರ್ತಿಡು ಪ್ರೀತಿಡು ಬಣ್ಣಡು ದೊನ್ನಡು ಇಂಚ ಕೈ ಸೇರೊಂದು ನಿಕ್ಲೇನಿಗೆ ಮಾತ ಕುಡರ ಸೋಲು ಐತದು ಎನ್ನ ಮೋಕೆದ ಸ್ವಾಗತನು ಕೋರೊಂದು ಕಲಾ ಜಗತ್ತು ಮುಂಬೈ ಅಂಚನೆ ಕುಡ್ಲದ ನಮ್ಮ ಟಿವಿ ನೆತ್ತ ಸಹಯೋಗಡು ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಸಹಕಾರವನ್ನು ನಮ್ಮ ಒಟ್ಟುಗೂ ದಿವೊಂದು ಆಟಿದ ಒಂಜಿ ಕೂಟದ ತಮ್ಮನ ಜೊತೆಟೆ ಒಂಜಿ ಮೋಕೆದ ರಸಮಂಜರಿ ಸಂಗೀತದ ವೈವಿಧ್ಯಮಯವಾದ ರಸಮಂಜರಿ ನೆನು ನಿಖಿಲ ಎದುರು ಸಾದರಪಡಿಸವನಂಚಿನ ಗಳಿಗೆಗೆ ನಿಖಿಲೇನು ಕುಡರ ಅರ್ತಿಡು ಪ್ರೀತಿಡು ಸ್ವಾಗತ ಮಲ್ತೊಂದುಲ್ಲೆ ಬಂದುಲೆ ಕಲಾ ಜಗತ್ತು ಮುಂಬೈ ಕರಿನ 42 ವರ್ಷದ ತನ್ನ ಬದುಕಡು ನಡಬತ್ತನ ತಾದಿ ಮಲ್ತನಂಚಿನ ಗೇಮೆ ಸಾಧಿಸಾಯನಂಚಿನ ಸಾಧನೆ ತೋಜಾಯನಂಚಿನ ಶೋಧನೆ ನೆನ ಮಾತ ಮುಪ್ಪುರಿ ಮಲ್ತದ ಒಟ್ಟುಗುದಿ ಒಂದು ಇಂಚ ಅದಗದಗ ಒಂಜಂಜಿ ಪೊರ್ಲು ಪೊರ್ಲದ ಸಂಸ್ಕೃತಿದ ಕಮ್ಮೆನ ಪವನಂಚಿನ ಪೊರ್ಲು ಪೊಲಿಕೆದ ಕಾರ್ಯಕ್ರಮಲ್ಲಿ ನಿಕ್ಕಲ್ನ ಎದುರಿದಿ ಒಂದಿಪ್ಪ ಭಾರಿ ಇಂಚಪ್ಪಗು ಈ ದುರಿತ ಕಾಲದ ಚೂರು ದುಂಬು ನಮ್ಮ ಮೋಕೆದ ಇಂಚಿನನ್ನೇ ಕಾರ್ಯಕ್ರಮದಿ ಹೊಂದಿತ್ತ ರಸಮಂಜನದಿ ಹೊಂದಿತ್ತ ಇತ್ತ ಕೂಡ ನಮ್ಮ ಸ್ತಬ್ಧ ಇರಬಲ್ಲಿ ಮೋಕೆ ಕಮ್ಮಿ ಆವಿರಬಲ್ಲಿ ಅಂಚನೆ ತುಳು ನಾಡದ ಬಂಧುಲು ಕನ್ನಡದ ಕರಾವಳಿದ ಬಂಧುಲು ಬೊಂಬಾಯಿಡು ಅಗಲ್ನ ಸಾಂಸ್ಕೃತಿಕ ಕಬ್ಜನು ಈ ಏಪಲ ಬುಡ್ದು ಪಾಡಿರಬಲ್ಲಿ ಒಂದು ಪಂಚಿನ ಈ ಸಂದರ್ಭ ಬೋಡದು ನಾವು ಮಾತ ಅದಗದಗ ಒಟ್ಟಾಪ ಇನ್ನಿತ ಯಾನೆ ಕಡೆ ಪನ್ಲೆಕ್ಕ ಈ ಕಜ್ಜ ಬಾರಿ ಪೊರ್ಲುದ ಕಜ್ಜ ಕಲಾ ಜಗತ್ತದ ಒಂಜಿ ಪೊರ್ಲುದ ವಿಭಾಗ ಐತ ಸಂಗೀತದ ವಿಭಾಗ ಸರಿಗಮ ಪದನಿ ಐತ ಆಶ್ರಯ ನಡಪನಂಚಿನ ಸಂಗೀತದ ರಸಮಂಜರಿ ಐತೊಟ್ಟಿಗೂ ಈ ತುಳು ಕಟ್ಟದ ಅತ್ಯಂತ ಮೋಕೆದ ಆಟಿದ್ದ ತಮ್ಮನದ ಕೂಟ ನೆತ ಉದಿಪನಗು ದುಂಬು ಯಾನು ಇಡೀ ಕಲಾ ಜಗತ್ತದ ಸಾರಥಿ ಆಯ್ನಂಚಿನ ಕರಿನ 4 ದಶಕಡು ಬೊಂಬಾಯಿಡು ಕಲಾ ಜಗತ್ತನ್ನು ಕಟ್ಟನಂಚಿನ ಸಾರತ್ತೊಂಜಿ ನಾಟಕಲು ಯಥೋ ವೈವಿಧ್ಯಮಯನ ಕಾರ್ಯಕ್ರಮಲು 2080 ಆಯ್ನಂಚಿನ ಐತಿಹಾಸಿಕವೈನ ಬೊಂಬಾಯಿಡು ತುಳುನಾಡು ಇಂಚಿನ ಮಾಮಲ್ಲ ಕಜ್ಜೊಲಿನ ಮಾತ ನೆನೆಪುಡು ಎನ್ನ ಪಿರವುಡು ದಿವೊಂದು ಐತ ಸಾರಥಿ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ರನ ಈ ಚಾವಡಿಗೆ ಎತ್ಕೊನೊಂದುಲ್ಲೆ ವಿಜಯಕುಮಾರ್ ಶೆಟ್ರ್ ಬಂಡ ಅವು ಸಂಸ್ಕೃತಿದೊಂಜಿ ತುಪ್ಪೆ ನಮ್ಮ ಊರುಡು ಕದಿಕೆ ಎಂದು ಪನ್ಪ ಬಾರದಿಂಜವನ ಅಂಚನೆ ಸಂಸ್ಕೃತಿನ ಓಲಾಣ್ಲ ಕದಿಕೆ ದಲಕನ ದಿಂಜಾದನ ನಾಂಡ ಅವು ವಿಜಯಕುಮಾರ್ ಶೆಟ್ರನ ಈ ಆಳ್ತನದ ವ್ಯಕ್ತಿತ್ವಡು ಐರದವರನ್ನೇ ನಂಗೆ ಈತು ವರ್ಷ ಮುಂಬೈಡು ತುಳುತ್ತ ಕಮ್ಮೆನ ಮಾಜಂದ ಲೆಕ್ಕ ಕನ್ನಡದ ಕಂಪು ತಂಪು ಒಂಪು ಸೊಂಪು ಕರಿಪೋ ಅಂದ ಲೆಕ್ಕ ಆರು ಒರಿತು ಕೊರಿಯರು ಅಂಚ ಆರ್ನ ಉಪಸ್ಥಿತಿಯನ್ನು ಕೊಂಡಾಡೊಂದು ಈ ಚಾವಡಿದ ದೊಂಪದ ಸುರೂತ ಕಜ್ಜ ನಮ್ಮ ಎದುರುಡಿ ನಂಚಿನ ಈ ಪಂಚ ದಳತ ತಿಬಿಲೇನು ಬೆಳಗಾವ ನಾವು ಆ ಕಜ್ಜೋಗು ಯಾನು ಸುರುಕಾದ ಚಾವಡಿಗೆ ಎಂಗಲ್ನ ಮೋಕೆದ ಬಿನ್ನೆ ಅವತ್ತಂದೆ ಇನ್ನು ನಾವು ಓಲು ಉಂತದನ ಈ ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಇಡೀ ಸಂಸ್ಥೆದ ಗುರುಕಾರೆ ಶ್ರೀ ಮುರಳಿ ಕೆ ಶೆಟ್ರ್ ಆರು ಚಾವಡಿಗೆ ಬರೋಡೊಂದು ಕೇಳೊಂದಿಲ್ಲ ಅಭಿನಂದನೆಲು ಸೊಲ್ಮೆಲು ಮುರಳಿಯಣ್ಣ ಐತೊಟ್ಟುಗು ಯಾನು ಚಾವಡಿಗೆ ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಒತ್ತು ಗುರುಕಾರೆ ಶ್ರೀಯುತ ಸಿ ಎಸ್ ಸುರೇಂದ್ರನಲ್ಲೇ ತೊಂದಲೆ ಸುರೇಂದ್ರ ಕೆ ಶೆಟ್ಟಿ ನಮ್ಮೊಟ್ಟಿಗೆ ಸೇರೋಣ ದೊಂಪುಡು ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಪಣವುದ ಗುರುಕಾರ ಆಯನಂಚಿನ ವಿಶ್ವನಾಥ್ ಶೆಟ್ರಲ್ಲಿರಿಸಿಯೇ ದಯ ಮಲ್ತದೆ ದೊಂಪು ಚಾವಡಿ ತೀರಿಸಿದ ಎಂಕಲ ಮೋಕೆದ ಎಂಕಲ ಮಾತ ಕಜ್ಜದೊಟ್ಟಿಗೆ ಏಪಲ ಬೆರಿತ ಕೋಲ್ದಲೆಕ ಉಂಟು ನಂಚಿನ ಶ್ರೀಯುತ ಶ್ಯಾಮ್ ಎನ್ ಶೆಟ್ರ್ ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಮಾಜಿ ಗುರುಕಾರೆ ನವಿ ಮುಂಬೈದ ಹೋಟೆಲ್ ಅಸೋಸಿಯೇಷನ್ದಲ ಮಾಜಿ ಗುರುಕಾರ್ಯಾರು ದಯಮಲ್ತದೆ ಚಾವಡಿಗೆ ಶಾಮಣ್ಣದರು ಸುರೇಂದ್ರ ಕುಮಾರ್ ಹೆಗಡೆರ್ ಎಂಕಲ್ನ ಕಲಾ ಜಗತ್ತದ ಮಲ್ಲ ಒಂಜಿ ಆಸ್ತಿ ನಾಟಕಕಾರಿಲ್ಲ ಅಂದು ಕಲಾ ಜಗತ್ತದ ಮಲ್ಲ ಒಂಜಿ ತರೆಲ ಅಂದು ಆಯ್ತು ಒಟ್ಟಿಗೆ ಕರಿನ ಎತ್ತೋ ವರ್ಷೋಡಿ 4 ದಶಕರದಿಂಚಿ ಕಲಾ ಜಗತ್ತದ ನಾಟಕಲಿಂದ ಗೆಂದಾದ ಕೊರನಂಚಿನ ಮಾಮಲ್ಲ ಉದ್ಯಮಿಲ ಅಂದು ಎಡ್ಡೆ ಕಲಾವಿದೆಲ ಅಂದು ಶ್ರೀಯುತ ಸುರೇಂದ್ರಣ್ಣ ಬಲೆ ಹೆಗ್ಡೇರೆ ದೂರ ಐತೇರಿ ಕಜ್ಜವು ಬಡದು ಪಾರೊಂದು ಬೈತೇರಿ ಆರೆಗ್ಲ ಪಿಂಗಾರದ ಅಂಚನೆ ಬಚ್ಚಿರಿದ ಮೋಕೆನ ವಿಜಯಣ್ಣ ಕೊರಂದುಲ್ಲೇರಿ ವಿಜಯಣ್ಣನ ಬಲಗಯ್ಯ ಚಾವಡಿಗೆ ಬುಕ್ಕೊಂಜಿ ಕಳೆ ಕೊರ್ರೆ ಮಹಿಳಾ ವಿಭಾಗದ ಎಂಕಲ್ನ ಲತಾಕ್ಕೆ ಒಲ್ಲೇರು ಲತಾ ಗೋಪಾಲ್ ಶೆಟ್ರು ಬಲ್ಲೇರು ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಪೊಂಜೋಲ್ನ ವಿಭಾಗದ
ಚೇರ್ಪರ್ಸನ್ ಆರು ಆ ಸಾಲಡಿಡೀ ಎಂಕೆ ಬಾಂಬೆ ಬಣ್ಣ ಸೊಸೈಟಿಯಿಂದ ಮಾತ ಲೇಡೀಸ್ ವಿಂಗದ ದುಂಬದ ಗುರುಕಾರ್ತಿನಲ್ಲಿ ತೊಗೊಂಡಿಲ್ಲ ಆಶಕ್ಕೆ ಒಲ್ಲೇರು ಶೈಲಜಕ್ಕೆ ಒಲ್ಲೇರು ಸುಶೀಲಕ್ಕೆ ಒಲ್ಲೇರು ಅರುಷ ಎಂಚಲ ಎಂಕಲ್ನ ಸನ್ಮಾನಿಸಿದೆ ಶೈಲಜಕ ಕಲಾ ಜಗತ್ತು ಶೈಲಜಕ ಎಂಕಲ್ನ ದತ್ತಕ್ಕ ಶೈಲಜಾ ಎ ಶೆಟ್ರು ಶೈಲಜಾ ಅಮರನಾಥ್ ಶೆಟ್ರು ನಮ್ಮ ರಸಮಂಜರಿದ ಮುಖ್ಯ ಗಾಯಕಿಲ್ಲಂದಾರೆ ಕಲಾವಿದೆ ಯಾನ್ ಒರ್ತಿನೇ ಎಂಕಲ್ನ ಬಾಂಬೆ ಬಣ್ಣ ಸೊಸೈಟಿಯಿಂದ ಮಾಜಿ ಗುರುಕಾರ್ತಿನಕ್ಲೆ ಪುಂಜ ವಿಭಾಗದ ಶೈಲಜಕ್ಕ ಆಶಕ್ಕ ಸುಶೀಲಕ್ಕ ಶಾರದಾ ಶಾಮಣ್ಣ ಬಲೆ ಬಲೆ ಶೈಲಜಕ್ಕ ಬಲೆ 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 ಶಶಿಕಾಂತ್ ಉಲ್ಲೇನಾ ಯೂತ್ ವಿಂಗದ ಶಶಿಕಾಂತ್ ಕಿಶೋರ್ ಶೆಟ್ರ್ ಬಲೆ ಕಿಶೋರಣ್ಣ ಅರೆಂಕಲ್ನ ಬಿನ್ನೆ ಕಲಾ ಜಗತ್ತದ 4 ದಶಕದ ಬದುಕದ ಈ ನಡೆಟ್ಟು ನಮ್ಮ ಬೇತೆ ಬೇತೆ ಕಾಲಘಟ್ಟಡು ಬೇತೆ ಬೇತೆ ಕಜ್ಜಲನ್ನು ಕೊರೊಂದು ಬೈದ ಇನ್ನಿತ್ತ ಈ ದಿನೊಟ್ಟು ನಮ್ಮ ಬ್ಯಾನರ್ ಪನ್ಪಿಲೆಕನೆ ಈ ತುಳುಸಿರಿ ಪ್ರಶಸ್ತಿ ಆಯ್ತೊಟ್ಟಿಗೆ ಆಟಿದ ಕೂಟದ ಒಂಜಿ ತಮ್ಮನ ಇಂದೇನು ಒಟ್ಟು ಮಲ್ತದು ಒಂಜಿ ಜಂಟಿ ರಸಮಂಜರಿದ ಒಟ್ಟಿಗೆ ನಿಂಕಲ್ನೆದುರು ದಿವೊಂದಿಲ್ಲ ಚಾವಡಿದ ದೀಪನು ಬೆಳಗಾದ ಕೊರೊಂದುಲ್ಲೇರು ಮುರಳಿಕೆ ಶೆಟ್ರು ಶ್ಯಾಮ್ ಶೆಟ್ರು ಅಂಚನೆ ಸುರೇಂದ್ರಣ್ಣೆ ಸುಶೀಲಕ್ಕ ಲತಕ್ಕ ಅರ್ಲ ದಿನ ಈ ದೀಪದ ಪೊರಲುಗು ಮರಲಾದು ಮಾತಾಡೀತಿಲ್ಲ ಎಂಕ್ಲೆಗೆ ಶುಭನು ಕೊರಲ ಎಡ್ಡನು ಕೊರಲ ಅಂದು ಬಂಡದು ಭಗವಂತಡ ಈ ಪೊರ್ತುಡು ನಟ್ಟೊಂದು ಮನುಷ್ಯ ಮಾತಿರಾಯನಂಚಿನ ನಮ್ಮ ಮಾತ ಸೊನ್ನೆ ಇತ್ತಲೆಕ ಆ ಸೊನ್ನೆರ್ದು ಸಣ್ಣದಂಚಿ ಪೋಪುನಂಚಿನ ಕಜ್ಜನು ಈ ಬೊಲ್ಪು ನಂಗೆ ತೋಜಾದು ಕೊರ್ಪುನಂಚಿನ ನಂಬಿಕೆದ ಒಟ್ಟಿಗೆ ನಮ್ಮ ದುಂಪು ಒಂದುಲ ಬಂದುಲೆ ಯಾನ್ ಎಕಡೆ ಬನ್ಲೆಕ ಕಲಾ ಜಗತ್ತದ ಈ ರಸಮಂಜರಿದ ಕಾರ್ಯಕ್ರಮದ ಒಟ್ಟುಗು ದೀತನಂಚಿನ ಮುಖ್ಯ ಭಾಗ ಅವು ಆಟಿದ ತಮ್ಮನ ಎಕಡೆ ನಿಖಿಲ್ ತೂತಾರೆ ಆಟಿದ ಬಾರಿ ಪುರದ ಕಾರ್ಯಕ್ರಮ ಆತನೆ ಅಂಚನೆ ಆಟಿದ ತಮ್ಮನದೊಟ್ಟಿಗೆ ಒಂಜಿ ಸಭಾ ಕಾರ್ಯಕ್ರಮನ ನಮ್ಮ ಇಂಚ ಜೋಡಿಸವಂದ ಈ ಆಟಿದ ತಮ್ಮನಗೂ ಸಾಕ್ಷಿ ಆಪ್ಲಕ ನಿಖಿಲ್ ಮಾತ ಸೇರೊಂದರೆ ಬಂದುಲೆ ಆಟಿದ ತಮ್ಮನನ್ನು ಸ್ವೀಕಾರ ಮಲ್ಪಿರೊಲ್ಲ ಬಿನ್ನೆರನೆ ಯಾನೆ ಚಾವಡಿಗೆ ಲೆತ್ತೊಂದುಲೆ ಸುರುಕಾದ ನಮ್ಮೊಟ್ಟಿಗೆ ಉಪ್ಪುನಂಚಿನ ಮುರಳಿ ಕೆ ಶೆಟ್ರ್ ಚಾವಡಿದ ಗುರಿಕಾರಿಲ್ಲಂದು ಮುರಳಿಯಣ್ಣ ಎದುರು ಈರು ಚಿತ್ತೈ ಸಾವಡು ಅಡ್ವೊಕೇಟ್ ದಯಾನಂದ್ ಶೆಟ್ರ್ ನಮ್ಮ ಒಟ್ಟುಗುಲ್ಲೇರು ಬಾರಿ ಎಡ್ಡೆ ವಕೀಲೇರು ದಯಾನಂದ್ ಶೆಟ್ರೆ ಮುರಳಿ ಕೆ ಶೆಟ್ರಿಗೆ ನಮ್ಮ ಸುರುಕೋ ತಮ್ಮನ ಮಲ್ತೊಂದುಲ್ಲ ಬಾರಿ ವಿಶಿಷ್ಟವಾಯಿನಂಚಿನ ಅಪರೂಪದ ಒಂಜಿ ತಮ್ಮನೊಂದು ಈ ತಮ್ಮನದ ವೈಶಿಷ್ಟ್ಯದಾದ ಅಂದ ನಿಖಿಲ್ಕೆ ನೋಡು ಮುರಳಿ ಎಣ್ಣೆ ಕರಿನ 2-3 ದಶಕರದಿಂಚಿ ಬಾಂಬೆ ಬಣ್ಣ ಸೊಸೈಟಿಗೆ ಆಯ್ತೊಟ್ಟಿಗೆ ಸಮಾಜದ ಬೇತೆ ಬೇತೆ ವಲಯಡು ಆರ್ನ ಸಾಂಸ್ಕೃತಿಕ ಸಾಮಾಜಿಕ ಬುಕ್ಕ ಸಾಂಘಿಕವಾಯಿನ ಕಜ್ಜನು ಕೊಂದು ಬರ್ತೀರಿ ಈ ನಿತ್ತ ದಿನೊಟ್ಟು ಆರೆಗೆ ಈ ತಮ್ಮನದ ಒಟ್ಟಿಗೆ ನಮ್ಮ ತುಳುನಾಡದ ಕಮ್ಮೆನ ನಿಕ್ಲೆ ಮಾತೆಲ್ಲ ಗೊತ್ತು ತುಳುನಾಡು ಮಲ್ಲಿಗೆ ಇತ ಪರಿಮಳ ಮಲ್ಲಿಗೆ ಅಂಡ ಕುಡೊಂಜಿ ಮಲ್ಲ ಪರಿಮಳ ಮಂಡವು ಪೆಲಕಾಯ್ದ ಗುಜ್ಜದ ಪರಿಮಳ ಅಂಚ ಗುಜ್ಜದೊಟ್ಟಿಗೆ ಪರಂದನ ದಿವೊಂದು ಆಯ್ತೊಟ್ಟಿಗೆ ಪೊರ್ಲುದ ಪತ್ರಡ್ಡೆನ್ ದಿವೊಂದು ತುಳುನಾಡಿನ ಬಂಡಿಯೊಟ್ಟಿಗೆ ಪತ್ರಡ್ಡೆ ನೆನಪಾಪುಣ್ಣಂಗೆ ಅಂಚ ರಡ್ಡು ಕಮ್ಮೆನ ಆಯ್ತೊಟ್ಟಿಗೆ ಇಂಜಿ ಪತ್ರಡ್ಡಿದ ತಮ್ಮನ ಈ ಮೂಜೆನು ಜಾಯಿಂಟ್ ಮಲ್ತೊಂದು ಜೊತೆ ಸೇರ ಒಂದು ಆರೆಗೆ ನಮ್ಮ ಅಂದೇನು ಕೊರೊಂದುಲ್ಲ ಆರು ತಮ್ಮನ ಆಯ್ನದ ಕಾಯಿನ ತಿನ್ಪುನ ಗಡ್ಡಿಜ್ಜಿ ಇತ್ತತ್ತು ಅಂಚ ಮುರಳಿ ಅಣ್ಣನ ಒಟ್ಟಿಗೆ ಯಾನ್ ರಡ್ನೆದಾದ ಎಂಗಳೊಟ್ಟಿಗೆ ಅಡ್ವೊಕೇಟ್ ದಯಾನಂದ್ ಶೆಟ್ರಲ್ಲೇರೆ ದಯಾನಂದ್ ಶೆಟ್ರನ ಚಾವಡಿಗೆ ನೆತ್ತೊಂದಲ್ಲೇ ದಯಾನಂದ ಬಲೆ ಸದಾ ಕಲಾ ಜಗತ್ತು ಒಟ್ಟಿಗೆ ಒಂತನಂಚಿನ ಗಣ್ಯರೆಡು ಕೊಡೋರಿ ಮಲ್ಲ ಒಂಜಿ ಸಾಂಸ್ಕೃತಿಕ ಬೆಮ್ಮೆ ಅಂಚನೆ ಸಾಮಾಜಿಕ ಕೈಂಕರ್ಯದ ಮಲ್ಲ ಜನಲ ಬಂಡ ಅವು ದಯಾನಂದ್ ಶೆಟ್ರು ಬಂಡ್ ಸಂಘದ ಮುಖ್ಯ ಕಮಿಟಿ ಡೊಲ್ಲೇರಾರು ಆಯ್ತೊಟ್ಟಿಗೆ ಬಾರಿ ಪುದರ್ ಪೋಯಿನ ವಕೀಲೇರು ಕಾಂಗ್ರೆಸ್ದ ವಕೀಲರನಕಲ್ನ ವಿಭಾಗ ಇಂಚಿನೊಂಡು ಆಯ್ತ ಬಾರಿ ಹಿರಿಯ ಪದಾಧಿಕಾರಿ ಆದಲ ಆರು
ಎಡ್ಡೆ ಕಜ್ಜನು ಮಲ್ತೊಂದುಲ್ಲೇರು ಅಂಚ ವಕೀಲರಾದಲ ಐತೊಟ್ಟಿಗೆ ಸಾಮಾಜಿಕ ಕೈಂಕರ್ಯದ ಒಂಜಿ ನೇತಾರೆ ಆದಲ ದಯಾನಂದಣ್ಣೆ ನಂಗೆ ತೋಜಿದು ಬರ್ಪಣಂಚಿನ ಮಲ್ಲ ಪುದರ್ ಆರೆಗಲ ಅಂಚನೆ ಪಿಂಗಾರ ಐತೊಟ್ಟಿಗೆ ಬಚ್ಚರೆ ಐತೊಟ್ಟಿಗೆ ಮೋಕೆದ ತಮ್ಮನ ಐತೊಟ್ಟಿಗೆ ಒಂಜಿ ನೆನಪುದ ಕಾಣಿಕೆ ನಿನ್ನ ಮಾತ ಒಟ್ಟು ಸೇರೋದು ನಮ್ಮ ಮಾರಿ ಕೊರೊಂದಿಲ್ಲ ದಯಾನಂದಣ್ಣ ಪೆಲಕಾಯಿ ಊರ್ದ ತೀಪೆ ಕದಲಿದ ಪರಂದು ಐತೊಟ್ಟಿಗೆ ಪತ್ರಡ್ಡೆ ಕೈಟ್ ಪತ್ತೊಂಡ್ರೆ ಬಂಗ ಆಪಣೋಡ್ರೆ ಅಡ್ಡೆ ಪಚ್ಚದಿತ್ತನೆ ಉಲಾಯ್ಡ್ ಉಂಡು ದಿಂಜ ಕೊರಂಡ ಅಲ್ಪನೆ ಕೈಬಾಡ್ ತಿಂದೇರು ನಾವಂಡದು ಸಾಂಕೇತಿಕ ಅಡ್ಡೆ ಪಚ್ಚದಿತ್ತು ಶ್ರೀಮತಿ ಲಾಜವಂತಿ ಶೆಟ್ರ್ ನಮ್ಮೊಟ್ಟಿಗೆ ದುಂಪುಡು ತಿರುತುಲ್ಲೇರು ಆ ಮೃತ್ ಚಾವಡಿಗೆ ಬರುಡು ಪಂಡದು ಅರಿಕೆ ಮಲ್ತೊಂದುಲ್ಲೆ ತಮ್ಮನದ ನನದ ಸಾಲಡ್ ಆರುಲ್ಲೇರು ಒಂಜಿ ಅಪರೂಪದ ಸಾಧಕಿ ಮೇರು ಬಾಕಿ ದಕ್ಲು ಮಾತ ಬೇತೆ ಬೇತೆ ಅಕಲಕಲ್ನ ವಿಭಾಗಡು ಸಾಧನೆ ಮಲ್ತಲೆಕ್ಕನೆ ಲಾಜವಂತಿ ಅಕ್ಕ ರಾಜಕಾರಣದ ವಿಭಾಗಗಳು ಮುಂದುವರಿಯೊಂದುಲ್ಲೇರು ತುಳುನಾಡದ ಕನ್ನಡ ನಾಡದ ಕರಾವಳಿ ದಕ್ಲಿಗೆ ಬೊಂಬೈಡ್ ರಾಜಕಾರಣದ ಒಂಜಿ ಪ್ರಾತಿನಿಧ್ಯತ ಅಗತ್ಯ ಅಪಗಪ್ಪಗ ತೋಜಿದು ಬರ್ಪುಂಡು ಅಂಚಿನ ಅಗತ್ಯಗೂ ಒಂಜಿ ನಾಲಗೆ ಅದು ಇಂಬು ಅದು ನಮ್ಮೊಟ್ಟಿಗೆ ಉಂತನಾರು ಲಾಜವಂತಿ ಶೆಟ್ರ್ ಆರು ಕಾಂಗ್ರೆಸ್ದ ಮುಖ್ಯ ಕಮಿಟಿ ಅಂಚಿನ MRCC ಪನ್ಪನಮ ಮುಂಬೈ ರೀಜನಲ್ ಕಾಂಗ್ರೆಸ್ ಕಮಿಟಿ ಪಂಡ ಒಂಜಿ ಭಾರಿ ಮುಖ್ಯವಾಯಿನಂಚಿನ ಕಮಿಟಿ ಕಾಂಗ್ರೆಸ್ ಪಕ್ಷದ ಮುಂಬೈದ ಇತಿಮಿತಿ ನಿರ್ಧಾರ ನಂಚಿನ ಈ ಸಂಸ್ಥೆಗೆ ಆರು ಇನಿ ಸ್ಪೋಕ್ಸ್ ಪರ್ಸನ್ ಆದುಲ್ಲೇರು ಬಂದರೆ ನಂಗೆ ಭಾರಿ ಸಂತೋಷ ಆವೊಂದುಂಡು ಒಂಜಿ ಎಡ್ಡೆ ಜವಂತಿಗೆದ ಒಂಜಿ ಎಡ್ಡೆ ತಾಕತ್ತದ ಈ ತುಳುನಾಡ್ದ ಒಂಜಿ ಕಮ್ಮೆನನು ರಾಜಕಾರಣಡ್ಲ ಪರ್ಭವನಂಚಿನ ತಾಕತ್ತದ ರಾಜವಂತಿ ಶೆಟ್ರಿಗೆ ಈ ಆಟಿದ ತಮ್ಮನದ ಕೂಟೋಡು ಎಂಕಲ್ನ ಸಾರಥಿ ಆಯ್ನಂಚಿನ ವಿಜಯಕುಮಾರ್ ಶೆಟ್ರ್ ಆರನೊಟ್ಟಿಗೆ ಶ್ರೀಮತಿ ಸುಶೀಲಾ ಶೆಟ್ರ್ ದುಂಬುಂತದು ಈ ತಮ್ಮನು ನಾರಿಗೆ ಒಪ್ಪಿಸ ಒಂದುಲ್ಲೇರು ಪೆಲಕಾಯಿದ ಪಚ್ಚರು ಭಾರಿ ಶೋಕದ ಕದಳಿದ ಪರಂದು ಆಯ್ತೊಟ್ಟಿಗೆ ಪತ್ರಡ್ಡೆ ಇಂದು ಕಾಂಗ್ರೆಸ್ದ MRCC ಕಮಿಟಿ ಮುಟ್ಟೋಡಕ್ಕ ಪೆಲಕಾಯಿದ ಕಮ್ಮೆನ ಅಂಚನೆ ಬರ್ಪಿ ಕಾಲೋಡು ಈರೆಡ್ದು ಬೊಂಬೈದ ರಾಜಕಾರಣೋಡು ಭಾರಿ ಮುಖ್ಯವಾಯಿನ ಕೆಲಸ ನಡಪೋಡು ಎಂಕ್ಲಿಗೆ ತುಳುವೆರೆಗೆ ಪೆರ್ಮೆ ಆಪನಂಚಿನ ಸಂಗತಿಲು ಆವಡೊಂದು ಪಂಪನ ಹಾರೈಕೆದೊಟ್ಟಿಗೆ ಈರೆಗೆ ಈ ತಮ್ಮನದ ಅಭಿನಂದನೆ ಸಲ್ಲಿಸವನ್ನುಲ್ಲ ಅರುಷ ಎಂಕಲ್ನ ಕೊಡೊಂಜಿ ತಮ್ಮನದ ಇಂಥ ಗಣ್ಯದಿ ಅರುಷ ಎನ್ ಶೆಟ್ರೆ ಚಾವಡಿಗೆ ಬರೋಡು ಅರುಷನ ಬಗ್ಗೆ ಯಾನು ಹೆಚ್ಚ ಪನೋಡೊಂದಿಜ್ಜಿ ಆತನ ಹೆಚ್ಚ ಪನೋಡುಲ್ಲ ಹೆಚ್ಚ ಪನೋಡೊಂಜಿ ದಾಯಿಂದ ಕೆಂಡ ಅರುಷ ಈ ಚಾವಡಿಗೆ ಸೇರ್ನಾರು ಏಪಲ ಎಂಕ್ಲೆ ಕಲಾ ಜಗತ್ತಗಲ ಐತೊಟ್ಟಿಗೆ ಬಾಂಬೆ ಬಂಡ್ ಅಸೋಸಿಯೇಷನ್ಗಳ ಐರ್ದವರೇ ಹೆಚ್ಚ ಪನೋಡೊಂದು ಇಜ್ಜಿಂದ ಪಂಡೆ ಹೆಚ್ಚ ಪನೋಡೊಂದು ದಾಯಂದು ಪಂಡ ವೈವಿಧ್ಯಮಯವನಂಜ ಪ್ರತಿಭೆ ಅರುಷ ನಾವು ಅರುಷಾವರ್ತಿ ಲೇಖಕಿ ಆದ ಅರುಷಾವರ್ತಿ ನಾಟಕಕಾರ್ತಿ ಆದ ಅರುಷಾವರ್ತಿ ನಟಿ ಆದ ಅರ್ಷ ಇತ್ತೆ ಎಡ್ಡೆ ಉದ್ಯಮಿ ಆದ ಬಹುಶಃ ರೆಕಾರ್ಡಿಂಗ್ ಫೀಲ್ಡ್ಗೆ ಸುರುವುತ ಒಂಜಿ ಪೊಂಜೋ ಉದ್ಯಮಿ ಆದ ಬತ್ತನಾರು ಅರುಷ ಎನ್ ಶೆಟ್ರ್ ಒಂದು ಬಾರಿ ನಂಗೆ ಸಂತೋಷ ಸಂಗತಿ ಒಂಜಿ ಕಾಲಡು ಬಾಂಬೆ ಬಂಡ್ ಸೊಸಿಂದ ಪೊಂಜೋ ನಕಲ ವಿಭಾಗಗೂ ಆರು ಚೇರ್ಪರ್ಸನ್ ಆದ ನಗಲ ಎಡ್ಡೆ ಬೆನ್ನಿ ಬೆಂತೆರು ಎಡ್ಡೆ ಕೆಲಸ ಮಲ್ದೇರು ಅಂಚ ಅರುಷ ಎಂಕಲ್ನ ಪ್ರೋತ್ಸಾಹಿಕಲ ಅಂದು ಎಂಕಲ್ನ ಸ್ನೇಹಿತಲ ಅಂದು ಕಲಾ ಜಗತ್ತಿಗೆ ಸದಾ ಆರ್ನ ಸ್ನೇಹದ ಬಲ ಬೆಂಬಲ ತೆಗೆದನು ಈ ಪೊರ್ತುಡು ಈ ಚಾವಡಿದ ಆಟಿದ ಕೂಟದ ತಮ್ಮನೂ ಕಲಾ ಜಗತ್ತದ ಸಾರಥಿ ಶ್ರೀಯುತ ವಿಜಯಕುಮಾರ್ ಶೆಟ್ರ್ ಐತೊಟ್ಟಿಗೆ ಚಾವಡಿದ ಮಾತ ಬಿನ್ನೆರನ್ನು ಒಟ್ಟು ಸೇರ ಒಂದು ಮಾತೆರನೆಲ್ಲ ಸಮಕ್ಷ ಮಾಡು ಈ ಪ್ರೀತಿದ ತಮ್ಮನ್ನು ಕೊರ್ರೆ ಎಂಕಲು ಸಂತೋಷ ಪಡಪ ನನ್ನವರ್ತಿ ಮೈಕ್ ಕವಯತ್ರಿ ಇಪ್ಪುನು ಪ್ರತಿ ಸಾಹಿತಿ ಇಪ್ಪುನು ಬಾಂಬೆ ಬಂಡ್ ಅಸೋಸಿಯೇಷನ್ ಮಹಿಳಾ ವಿಭಾಗದ ಗುರ್ಕಾರ್ದಿ ಆದಿತ್ತದು ಎಡ್ಡೆ ಕಾರ್ಯಕ ಸಾಧನೆ ಮಲ್ತಿನ ಆದಿತ್ತದ ಈ ಮೈಕಿನ ಮೋಕೆಡ್ ಒಂಜಿಗಳಿಗೆ ಅರುಷನ ಕೈಟ್ ಕೊರ್ಪೆ ಅಂದ್ ಬೆಲಕೈದ ಪರಿಮಳದಾತೆ ಮೋಕೆದ ರಡ್ಡೆ ಪಾತೆರ ಅರುಷರ ಸೊಲ್ಮೇಲು ಒಂದು ಎಂಕತ್ ಕಿತ್ತ ಪ್ರಶಸ್ತಿ ಅತ್ತು ಪೂರ ಮಾತ ಮೂಲ ಸೇರಿದಿನ ಪೊಂಜವೇಲಿಗೆ ಸಿಕ್ಕಿನ ಪ್ರಶಸ್ತಿ ಒಂದು ಎನ್ನ ತುಳುವ ಮಣ್ಣಿಗೆ ಸಿಕ್ಕಿದ ಪ್ರಶಸ್ತಿ ಇನ್ನಿತ ತುಳುತ ಕೂಟ ಬಾರಿ ಒಂಜಿ ಪೊರ್ಲುದ ಕೂಟ ಪೊಂಜೋಲು ಬಾರಿ ಬಗೆ ಬಗೆತ ಪೂರ ತಿಂಡಿ ತಿನಸಲೇನು ಆಟಿದ ತಿನಸಲೇನು ಪೂರ ಮಲ್ದೇರು ಒಂಜಿ ಕಾಲೋಡು ನಮ್ಮ ಪೊಂಜೋಲು ಕಡನೆ ಬೆನ್ನಾಗ ಆ ಬೇಲೆದಗಲಿಗೆ ಪೂರ ಅಟಿಲ್ ಮಲ್ತು ಪಾಡ್ದು ಏತೋ ಜನ ಕೊಂಚ 15 ಜನಕ್ಲ ಅಟಿಲ್ ಮಲ್ತು ಪಾಡೊಂತೆರು ಇಡೀ ಇಲ್ಲದ ಗುರ್ಕಾರ್ಮೆನು ತೋಂತೆರು ಅಂಚಿನ ಪೊಣ್ಣು ಭಾರಿ ಶ್ರೇಷ್ಠ ಈ ನಮ್ಮ ತುಳುನಾಡು ಏತೋ ಶ್ರೇಷ್ಠ ಪೊಂಜೋಲು ತಂಕದ ಪೊಂಜೋಲು ಆದು ಪೋತೆರು ಸಿರಿ ಅವಡು ರಾಣಿ ಹಬ್ಬಕ್ಕ ಅವಡು ರಾಣಿ ಹಬ್ಬಕ್ಕಿನ ವಿಷಯ ಜಾಸ್ತಿ ಗೊತ್ತುಂಡ ಈಜ ಮುಲ್ತ ಗೊತ್ತು ಜಂಕ್
ಪನಗ ಆಳು ತೂವರೆ ಆತು ಪೊರ್ಲುದ ಪೊಂಜೋ ಅತ್ತಾಂಡಲ ಭಾರಿ ಧೈರ್ಯವಂತದಿ. ಈ ಬ್ರಿಟಿಷರಿಗೆ ನನಗೆ ಬಿಲ್ಲು ಬಾಣ ಬುಡ್ಪಿನೆಟ್ಟು ಒಂಜಿ ಅಂಜುಲೆಡ್ಲ ಮಿಕ್ಕ ದಿನ ಪೊಂಜುವಾರು ಬ್ರಿಟಿಷರೇನು ಬಲ್ಪವರ ಯಾರು ಕಲ್ವತನದ ರಸ್ತೆ ಮಲ್ತದು ಅಗಲೇನು ಗೆಡ್ತೊಂದುತ್ತೇರಿಗೆ ಅಂಚ ಪೊಣ್ಣು ನಮ್ಮೇಟು ನಮ್ಮ ಸಂಸ್ಕೃತಿಡು ಪೊಣ್ಣು ಭಾರಿ ಶ್ರೇಷ್ಠ. ಇರು ಬೇತದಗಲಿನ ಪೂರ ತೂಣ್ಣಗ ಅಕಲೇಟು ಪುರ ಅಪ್ಪೆಲ್ಲೆಗೆ ಆಮೇಲೆ ನೆರ್ಪಿನ ಉಂಡು ನಮ್ಮೇಟ ಅವು ಅಂಚೆ ಇಜ್ಜಿ ನಮ್ಮ ಸಂಸ್ಕೃತಿಡು ಪೊಣ್ಣಗೊಂಜಿ ಭಾರಿ ಮರ್ಯಾದಿ ಅಪ್ಪೈನಲ್ಲಿ ಗೊಂಜಿ ಏತು ಮರ್ಯಾದಿ ಇನಿಕ್ಲ ನಮ್ಮ ಏತು ಮಾಡರ್ನ್ ಆಯಡ್ಲ ಪೊಣ್ಣಂಗ ಇತ್ತೆಲ್ಲ ಭಾರಿ ಮರ್ಯಾದೆ ಉಂಡು. ಅಪ್ಪೆಗೆ ನಮ್ಮ ಸಂಸ್ಕೃತಿ ಒಂಜಿ ಭಾರಿ ಸಂಪನ್ಮೂಲ ಆಯ್ನ. ಈ ಯಕ್ಷಗಾನ ಅವಾಡು, ಈ ನಾಗಾರಾಧನೆ ಅವಾಡು, ಭೂತಾರಾಧನೆ ಅವಾಡು ಬೇತೆ ಹೋಗ್ಲ ಪೂರ ಈ ನಮ್ಮ ಸಂಸ್ಕೃತಿ ಇತ್ತಿನಾತ್ ಬೇತೆ ಓಲ್ಲಾಜ್ಜಿ ಅಂಚನೆ ಇನಿ ಆಟಿದ ವಿಷಯ ಪನ್ನಗ ಆಟಿದ ವಿಷಯ ಪೂರ ತೆರಿನಾನೆ ಅಂಡಲ ಆಟಿ ಪನ್ನಗ ಜನಕುಲ್ ಪನ್ಪೇರು ಭಾರಿ ಬಂಗದ ಅನ್ಪನ್ ಎನ್ನವ ಲೆಕ್ಕೊಡು ಬಂಗ ಅಂದತ್ತು ಪಿದೈ ಭಾರಿ ದೆಂಬು ಪನ್ಪೆರತೆ ಪಿದೈ ಪೊಂಡ ಎರುತ ಬೆರಿಪುಡ ಒಂದು ಪನ್ ಅಂಚದ ಜನಕುಲು ಈ ಚಿರಿ ಬರ್ಸ ಆ ಚಿರಿಚಿರಿಟ್ಟು ಆ ಪುರಿ ಪುಟ್ಟುನು ಅಂಚದು ಬೆನ್ನಿ ಪುಜೇರು ಪುರ ಉಲಯ ಉಪ್ಪೇರು ಬಂಗನ್ ಪನ್ನೀರು ತುಯ್ಯರತ ಪೆಲಕಾಯಿ ಉಂಡು ಏತುಂಡು ಏತು ಪೂರ ಫಲ ನಮ್ಮ ಮರಿಯಲೋಡು ನಂಗೆ ತಿಕ್ಕೊಂಡು ದುಂಬ ಕಾಲೋಡು ಬನ್ನಾಗ ಹಿಂಗೆ ನೆನಪುಂಡು ಆ ಪುಲ್ಕಟ್ಟೆ ಪೂಲು ಮಲ್ತು ದೀಪಿನಿ ಒಕ್ಕ ಬೆನ್ನಿ ಬನ್ನಾಗ ಪುರದಾಗ ಮುಡಿ ಕಟ್ಟು ದೀಪೇರು ಬಂಗನಲ್ಲ ಇಜ್ಜಿ ಬೊಕ್ಕ ಬೆನ್ಪಿನ ಗುಲ್ಲ ಆ ಕುಲ್ಲ ಪುರ ಅರಿ ಪುರ ಕಂತು ದೀಪೇರು ಇಜ್ಜಿಡ ಅಗಲಿಗೆ ಅಗಲ ಒಡೆಯರು ಪುರ ಕೊರ್ಪೇರು. ಸೊ ಅಂಚ ಇನ್ನಿತ ದಿನ ಇಂಕ ಭಾರಿ ಸಂತೋಷ ಕೊರ್ರೆ ದಿನ ಕಲಾ ಜಗತ್ತುಗೆ ಅವಡು ನಮ್ಮ ಟಿವಿಗೆ ಬಾಂಬೆ ಬಣ್ಸಿ ಸುಶನ್ಗೆ ಏನ ಸೋಲ್ಮೆ ಸೊಂದ ನಮಸ್ಕಾರ. ಪೊರ್ಲಾಂಡ್ ಅರುಷ ಆಟಿದ ತಮ್ಮನಗು ರಡ್ಡು ಪಾತೆರದ ತಾಟಿ ಪೊರ್ಲಾಂಡ್ ಎಂಗಳೊಟ್ಟಿಗೆ ಶಾಮಣ್ಣೆ ಒಲ್ಲೆರು ಅಂಚ ಯಾನ್ ದಾಯ ಪನೊಂದುಲ್ಲೆ ಅಂದ್ಕೆಂಡ ಶಾಮಣ್ಣೆ ಎಂಗಳೊಟ್ಟಿಗೆ ಏಪಲ ಗಟ್ಟಿ ಉಪ್ಪುನಾರು ಶಾಮಣ್ಣೆ ಚಾವಡಿದ ದುಂಬರುಡು ಈರೆಗ್ಲ ಆಟಿದ ಒಂಜಿ ಮೋಕೆದ ತಮ್ಮನ ಈ ಪೊರ್ತುಗು ಎಂಕಲು ಒಪ್ಪಿಸ ಒಂದ ಶಾಮಣ್ಣಗೆ ಇಲ್ಲದ ತಮ್ಮನ ಪತ್ರೊಡೆಲ ಒಂಜಾತು ಕೊರ್ರೆ ಇತ್ತಿಲ್ಲ ಅವ್ಳು ತೂವನ ಮಾತ ತಿಂದ ಆತಿರ್ನಿ ನನ್ನ ಪಕ್ಕ ದಕ್ಕುಂದೆ ಕಡೆ ಒಂದ ಕರಿಯ ಚೌಟರೆ ಪೊರ್ಲಾಂಡ್ ಶಾಮಣ್ಣ ಈರ್ನ ಉಪಸ್ಥಿತಿಟ್ ಈ ಪ್ರೋಗ್ರಾಮ್ ನನ್ನಾತ್ ಕಳೆಯರಣ ಪಂಡದ ಜಯಲಕ್ಷ್ಮಿ ದೇವಾಡಿಗ ತಿರ್ತ ಚಾವಡಿ ತಿರ್ತುಲ್ಲರಿ ಜಯಲಕ್ಷ್ಮಿಗೆ ಈ ಆಟಿದ ತಮ್ಮನನು ಆರು ಭಾಗವತಿದ ಕ್ಷೇತ್ರಡು ಎಡ್ಡೆ ಸ್ವರ ಆರ್ನ ಎಡ್ಡೆ ಕಂಠ ಈ ಬಾಗುಬಲೆ ಜಯಲಕ್ಷ್ಮಿನೇ ಎಂಗ್ಲ ನೆಕ್ ದುಂಬಲ ತಮ್ಮನ ಮಲ್ತದ ಇಂಚನೆ ಕಲಾ ಜಗತ್ತದ ಬೇತೆ ಬೇತೆ ಗೋಷ್ಠಿಲೆಡ್ ಆರು ಎಂಗ್ಲ ತಮ್ಮನಾತನ ಇನಿ ಕುಡೋರ ಎಂಗಲ್ನ ಈ ಒಂಜಿ ಸಂಸ್ಥೆದ ಒಂಜಿ ಸಾಮುದಾಯಿಕ ಒಂಜಿ ಜವಾಬ್ದಾರಿ ಅಂಚನುಂಡು ಐನ ದುಂಬುತಿಯರು ಬಡದು ಜಯಲಕ್ಷ್ಮಿನ ಚಾವಡಿಗೆಲ್ಲ ತೊಂದಲ್ಲ ಶಾಲೆ ಅಂಚನೆ ಪಿಂಗಾರ ಬಚ್ಚಿರೆ ಪಿಂಗಾರ ಆಯ್ತೊಟ್ಟಿಗೂ ಆಟಿದ ಕೂಟದ ಐತಮ್ಮನ ಅಭಿನಂದನೆಲು ಚಂದ್ರಶೇಖರ್ ಶೆಟ್ರೆ ಬಾಂಬೆ ಬಣ್ಸುಷಿಂದ ಮಾಜಿ ಕಾರ್ಯಂತರ ಚಂದ್ರಣ್ಣಗೆ ಮೋಕೆದ ಶಾಲ್ದ ಗೌರವ ಕಲಾ ಜಗತ್ತದ ಈ ಆಟಿದ ಕೂಟದ ತಮ್ಮಂದೊಟ್ಟಿಗೆ ಅಂಚನೆ ಗೋಪಾಲ್ ಶೆಟ್ರೆ ಬಾಂಬೆ ಬಣ್ಸುಷಿಂದ ಭಾರಿ ಹಿರಿಯ ಪದಾಧಿಕಾರಿಯಾರೆ ಕಲಿನ ಮೂಜಿ ದಶಕರದಿಂಚಿ ಈ ಸಂಸ್ಥೆಗೆ ಯಾರನ್ನ ಸೇವೆ ಸಂದೊಂದುಂಡು ನವೆ ಮುಂಬೈದ ಹೋಟೆಲ್ ಅಸೋಸಿಯೇಷನ್ಗಳ ಆರ್ನ ನೇತೃತ್ವ ಸಂದದನೆ ಚಂದ್ರಶೇಖರ್ ಶೆಟ್ರೆ ಅಂಚನೆ ಗೋಪಾಲ್ ಶೆಟ್ರಿಗೆ ಪರಿಚಯ ಗೋಪಾಲ್ ಶೆಟ್ರಂದೇ ಪ್ರಸಿದ್ಧರು ಗೋಪಾಲಣ್ಣೆ ಸಂತೋಷ್ ಶೆಟ್ರಿಗೆ ಬಾಂಬೆ ಬಣ್ಸುಷಿಂದ ಹಿರಿಯ ಕಾರ್ಯಕರ್ತ ಆಲ್ರವರಿ ಎಕ್ಸ್ ಟ್ರೆಜರರ್ ಎಂಕಲ್ನ ರಡ್ಡು ಸರತಿಗೆ ಬಾಂಬೆ ಬಣ್ಸುಷಿಂದ ಪಣವದ ಗುರಿಕಾರ ಆಯ್ತನಾರು ಸಂತೋಷ್ ಶೆಟ್ರೆ
ಕಿಶೋರ್ ಶೆಟ್ರೆ ಎಂಕಲ್ನ ಬಾಂಬೆ ಬಣ್ಸ್ ಅಸೋಸಿಯೇಷನ್ದ ಪತ್ರ ಪುಷ್ಪ ಸಮಿತಿದ ಚೇರ್ಮನ್ ಆರು, ಎಕ್ಸ್ ಬ್ಯಾಂಕ್ ಉದ್ಯೋಗಿ ಅಂಚನೆ ಹೈಯರ್ ಎಜುಕೇಷನ್ದ ನೇತೃತ್ವ ವಹಿಸಿನಂಚಿನ ಶ್ರೀಯುತ ಅಡ್ವೊಕೇಟ್ ರತ್ನಾಕರ್ ಶೆಟ್ರಿ ಎಂಕಲ್ನ ಮಾಜಿ ಗುರುಕಾರೆ, ಮೋಕೆದ ಆಟಿದ ತಮ್ಮನ ರತ್ನಾಕರಣ್ಣ, ಎಂಕಲೊಟ್ಟಿಗೆ CA ವಿಶ್ವನಾಥ್ ಶೆಟ್ರು ಉಳ್ಳೇರಿ, ವಿಶ್ವನಾಥ್ ವೃತ್ತಿಪರ ಚಾರ್ಟರ್ ಅಕೌಂಟೆಂಟ್ ಆಯ್ತೊಟ್ಟಿಗೆ ಬಾಂಬೆ ಬಣ್ಸ್ ವಿಷಂಡ್ ಕರಿನ ಸುಮಾರು ಕಾಲೊಡ್ದಿಂಚಿ ಕೆಲಸ ಮಂತೊಂದು ರಡ್ಡ್ ಕಾಲಗು ಪಣವುದ ಗುರಿಕಾರ ಮೇಲೆ ವಹಿಸೊಂದಿರಿ. ಎಂಕಲ್ನ ಮೋಕೆದ ಸುರೇಂದ್ರ ಶೆಟ್ರ್ ದಯಂದು ಕೆಂಡ ಮೋಕೆದಂದು ಬನ್ನೆ ಆರು ಒಂಜಿ ಸಂಸ್ಥೆದ ಒತ್ತುಗುರುಕಾರೆ ಬುಕ್ ಒಂಜಿ ಎಂಕಲ್ ಲೆಕ್ಕನೆ ಕಲಾವಿದೆ ಅವು ಮುಖ್ಯ. ಈ ಚಾವಡಿಡ್ ಏತೋ ಸರ್ತಿ ಯಕ್ಷಗಾನದ ವೇಷ ಪಾಡ್ದು ಚಾವಡಿನ ಪೊಡಿದ ರಟ್ಟಾಯಿನಂಚಿನ ಸುರೇಂದ್ರಣ್ಣೆ ಮುಂಬೈದ ಪೆರ್ಮೆದ ಯಕ್ಷಗಾನ ಕಲಾವಿದ ಪಂಡ್ರೆ ಎಂಕ್ ಸಂತೋಷ ಆವೊಂದುಂಡು. ಆಯ್ತೊಟ್ಟಿಗೆ ವೃತ್ತಿಡ್ ಬಾರಿ ಪುದರ್ ಪೋಯಿನಂಚಿನ ಚಾರ್ಟರ್ ಅಕೌಂಟೆಂಟ್ ಮಸ್ತ್ ಜೂನಿಯರ್ ನಕ್ಲೆನ್ ದಿವೊಂದು ಅಕ್ಲೆಗೆ ಸಲಹೆ ಸಹಕಾರ ಕೊರೊಂದು ಅಕ್ಲೆಲ್ಲ ವೃತ್ತಿಡ್ ಟ್ರೈನ್ ಮಂದೊಂದುಲ್ಲೇರು. ಆ ಕೋಡಿರ್ದ ಎಂಕಲೊಟ್ಟಿಗೆ ಸದಾನಂದ ಒಲ್ಲೇರು. ಸದಾನಂದ ಶೆಟ್ರು ಹಿರಿಯ ಹೋಟೆಲ್ ಉದ್ಯಮಿ, ಎಡ್ಡೆ ಮನಸ್ಸದ ಒಂಜಿ ಸಜ್ಜನೆ ಅಂತ ಪಂಡಲ ಅರಣ್ಣ ತಪ್ಪ ಬಂದು ಎಂಚಾರನ ದಿರಿಸು ಬೊಲ್ದ ಅಂಚನೆ ಮನಸ್ಸೆಲ್ಲ ಬೊಲ್ದು. ಎಂಕಲೊಟ್ಟಿಗೆ ಸುಶೀಲಕ್ಕ ಈ ಮುಂಬೈ ಮಹಾನಗರದ ಪೊಲೀಸ್ ಇಲಾಖೆಗೆ ಒಂಜಿ ಬಂಟೆರ್ನ ಪೆರ್ಮೆನ್ ತೊಜಿಪಾಯಿನಂಚಿನ ಪುಣ್ಣ ಮಗಲು ಅಸಿಸ್ಟೆಂಟ್ ಕಮಿಷನರ್ ಆದ ಎಡ್ಡೆ ವೃತ್ತಿಪರತೆ ತೊಜಿಪಾದು ಐರುಕ ಬಾಂಬೆ ಬಣ್ಸ್ ವಿಷಯದ ಚೇರ್ಪರ್ಸನ್ ಆದ ಎಡ್ಡೆ ಸೇವೆನ ಸಲ್ಲಿಸಾದಿರಿ. ಶೈಲಜಕ್ಕ ಎಂಕಲ್ನ ಮೋಕೆದ ಶೈಲಜಕ್ಕಾರ ಮಸ್ತ್ ಸೇವೆ ಯಾರನ್ನ ಈ ಸಂಸ್ಥೆಗೆ ಸಂದುಂಡು ಚೇರ್ಪರ್ಸನ್ ಆದ ಆರ್ನೊಟ್ಟಿಗೆ ಆಶಕ್ಕ ಅರ್ಲಾಂಚನೆ ಬಾಂಬೆ ಬಣ್ಸ್ ವಿಷಯದ ಲೇಡೀಸ್ ವಿಂಗ್ದ ಚೇರ್ಪರ್ಸನ್ ಆದ ಎಡ್ಡೆ ಸೇವೆನ ಸಂದಾದಿರಿ. ಶಾರದಕ್ಕ ಆ ಸಾಲಡ್ ಈ ಬಾರಿ ಇದ್ದಾರೆ ಆರ್ನಲ್ಲ ಎಡ್ಡೆ ಸೇವೆ ಈ ಸಂಸ್ಥೆಗೆ ಚೇರ್ಪರ್ಸನ್ ಆದ ಸಂದದಿಂದ ಬಂದರೆ ಸಂತೋಷ ಆಗ್ಬಿಡು. ಶಾಮಣ್ಣನ ಧರ್ಮಪತ್ನಿ ಯಾರು. ಲತಕ್ಕ ಈ ಸಂಸ್ಥೆದ ಈ ಕಾಲದ ಇತ್ತೆ ನಡಪುನಂಚಿನ ಕಾಲದ ಚೇರ್ಪರ್ಸನ್ ಲತಾ ಗೋಪಾಲ್ ಶೆಟ್ರ್. ಆರೆಗ್ಲ ಎಂಕಲ್ನ ಮೋಕೆನ ಎಂಕ್ಲು ಒಪ್ಪಿಸ ಒಂದಲ್ಲ. ಇದು ತೊಟ್ಟಿಗೂ ಚಾವಡಿದ ಮಾತೆರೆಗ್ಲ ಈ ಆಟಿದ ಕೂಟದ ತಮ್ಮನ ಆಯ್ತೊಟ್ಟಿಗೆ ಶಾಲೆ ಪುಷ್ಪ ಗೌರವ ಪಿಂಗಾರದ ಪೊರ್ಲನು ಒಪ್ಪಿಸಾದಂತ ಪನ್ನೊಂದು ಕಲಾ ಜಗತ್ತು ಅಂಚನೆ ನಮ್ಮ TV ಕುಡ್ಲ ಮೆಕ್ಲನ ಈ ಸಹಯೋಗ ನಡಪನಂಚಿನ ಈ ಕಾರ್ಯಕ್ರಮದ ಈ ಆಟಿದ ಕೂಟ ಆಯ್ತೊಟ್ಟಿಗೆ ರಸಮಂಜರಿದ ಈ ಚಾವಡಿಗೆ ನಿಕ್ಲೇನು ಮೋಕೆಡು ವಿರಮಿಸವನಂಚಿನ ಕೋರಿಕೆ ಮಲ್ಪೊಂದು ನಿಕ್ಲೆ ಮಾತೆರೆಗಳ ಶುಭ ಕೋರೊಂದಿಲ್ಲ.
ನಮಸ್ಕಾರ ಮಾತೆರಿಗಳ ಇನ್ನಿತ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಈತ ಪುರ್ಲುಡು ಮೂಡ್ದು ಬರಡು ಬಂದಾಂಡ ಐಕ್ ಕಾರಣ ಸುಮಾರು 42 ವರ್ಷದ ಇತಿಹಾಸ ಉಪುನಂಚಿನ ಕಲಾ ಜಗತ್ತು ತಂಡ ಐತ ಸದಸ್ಯರು ಮಹಾನ್ ಹಿರಿಯ ಅನುಭವಿ ಕಲಾವಿದರು ಐತ ಒಟ್ಟಿಗೆ ಸಹಯೋಗ ಕೊರ್ನೆಕಲು ನಮ್ಮ ಟಿವಿ ದಕಲು ಸಹಕಾರ ಕೊರ್ನೆಕಲು ಬಾಂಬೆ ಬನ್ಸ್ ಅಸೋಸಿಯೇಷನ್ ಮಕ್ಕಳಿಗೆ ಮಾತೆರಿಗಲ ಸ್ವಲ್ಪ ಸಂದಾವಲ್ಲೇ ಅಂಚನೆ ಕಾರ್ಯಕ್ರಮ ಬೈದಿನ ಬಿನ್ನೆರಿಗೆ ಗಣ್ಯರಿಗಲ ಉಡಲ್ ದಿಂಜಿನ ಸೋಲ್ಮೇಲೆ ಸಂದಾವದು ಮೋಕೆಡಿ ಎತ್ಕೊನಂದು ಇನ್ನಿತ ಕಾರ್ಯಕ್ರಮ ಎಕಡೆ ಶುರುವಾತ ನಂದಾಂಡಲ ಇತ್ತೆ ರಸಮಂಜರಿ ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಈಶ್ವರ ಪಾರ್ವತಿ ದೇವರನ ಮೋಕೆದ ಮಗೆ ಆನೆ ಮೋನೆದ ಸೊಂಡಿಲ ದೇವರು ಗಣಪತಿನ ವಿಘ್ನ ವಿನಾಶಕನ ನೆನೆತೊಂದು ಸ್ತುತಿ ಮಲ್ತೊಂದು ವಿಘ್ನೋಲೇನು ಪೂರ ದೂರ ಮಲ್ಪಲ ಈ ಲೋಕಗು ಬೈದಿನ ಕೊರೋನಾ ಮಹಾಮಾರಿನ ದೂರ 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 ಮಲ್ತದೆ ಎಂಗಲ್ಲ ಈ ಲೋಕದ ಜನಕಲಿಗೆ ಸನ್ಮಂಗಲ ಆರೋಗ್ಯ ಭಾಗ್ಯನು ಕೊರ್ಲಾಂದು ನಟನೊಂದು ಇನ್ನಿತ್ತ ಒಂಜಿ ಕಾರ್ಯಕ್ರಮಡು ವಿಶೇಷದಾದ ಬಂಡ ಆಟಿದ ನೆಂಪನ್ನು ಒಟ್ಟೊಟ್ಟಿಗೆ ಮಲ್ತೇರು ಆಟಿದ ನೆಂಪು ಪನ್ನಗ ನಿಜವಾದ ಎಂಗಲ್ಲ ವಿಜಯಣ್ಣೆ ಪನ್ಲೆಕ್ಕನೆ ಬಾರಿ ಒಂಜಿ ಕಷ್ಟದ ದಿನ ಕಾರ್ತೆಲ್ ಪೋದು ಆಟಿ ಬನ್ನಗ ಕೀರ್ ಕಟ್ಟಿದು ಬರ್ಸ ಬನ್ನಗ ದುಂಬುದ ಕಾಲಡು ಅವೇತೋ ಬಂಗ ಕಪ್ಪುದ ದಿನ ಪನ್ಪಿನಲ ಪುದರುತ್ತಂಡು ಪಿದೈ ಪೋದು ಬೆನಿಯರ ಅವಂದೆ ಇಲ್ಲಡೆ ಕುಲೊಂದು ದುಂಬು ಒಟ್ಟು ಮಲ್ತೀತಿನ ಅವೇತು ತಿಂಡಿ ತಿನಸಲೆನು ನಮ್ಮ ಇಲ್ಲಡೆ ತಿನೊಂದು ಉಪ್ಪು ನಂಚಿನ ಕಾಲ ಮದ್ಮ್ಯಾದ ಬೈದಿನ ಪೊಣ್ಣು ಪಿರ ಅಪ್ಪೆಲ್ಲಗು ಪೋಪಿನಂಚಿನ ಒಂಜಿ ಸಂತಸದ ಮಿಲನದ ದಿನ ಅಂಚನೆ ದೈವ ದೇವರಲ್ ಪೂರ ದೇವಲೋಕಗ ಅತ್ ಗಟ್ಟೋಗ ಪೋಪೇರ ಪನ್ಪಿನ ಒಂಜಿ ನಂಬಿಕೆಂಡು ಈ ಸಮಯಡು ಪ್ರೇತಲ್ನನೆ ಕಾರ್ಬಾರ್ ಪಂದಲ ಒಂಜಿ ವಾಡಿಕೆಂಡು ಈ ಸಮಯಡು ನಮ್ಮ ಹಿರಿಯರಿಗೆ ನಮ್ಮ ಬಲಸ ದೀಪಿನ ಆಟಿದ ಅಗೆಲ್ ಪನ್ಪಿನಲ ಒಂಜಿ ಕ್ರಮ ಉಂಟು ಇಂಚಿನ ಪೊರ್ಲ ಗಂಟದ ಒಂಜಿ ಸಂಸ್ಕಾರ ನಮ್ಮ ತುಳುನಾಡದ ಸಂಸ್ಕೃತಿ ನಡತೊಂದು ಬೈದನೆ ಅವೇನು ಮುಂಬೈದ ಜನಕ್ಲೆಗೆ ಅಂಚನೆ ಊರ್ದ ಜನಕ್ಲೆಗೆ ತೋಜಾವ್ ನಂಚಿನ ಪ್ರಯತ್ನ ಆ ದಿನನು ಎನ್ನು ನಂಚಿನ ಪ್ರಯತ್ನ ಮಲ್ತೊಂದುಂಡು ಇನಿ ಕಲಾ ಜಗತ್ತು ಮುಂಬೈ ನಿಜವಾದಲ ಅದ್ಭುತವಾಯಿನ ಒಂಜಿ ಪ್ರಯತ್ನ ಹೊಸ ನಮೂನೆಡು ಹೊಸ ರೂಪಡು ಐತ ಮೋನೇನು ತೋಜಾವ್ ನಂಚಿನ ಪ್ರಯತ್ನ ಇತ್ತೆ ಆಟಿದ ಬಗ್ಗೆ ಒಂಚೂರು ಪಾತೇರ್ದು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊರ್ದು ಅಲ್ದ ಬೊಕ್ಕ ಕಾರ್ಯಕ್ರಮ ಸಂಗೀತ ರಸಮಂಜರಿನೇ ಶುರು ಮಲ್ತೊಂದುಲ್ಲ ಇತ್ತೆ ಆಟಿದ ಬಗ್ಗೆ ಒಂಚೂರು ಪನ್ಪೆ ಮರಿಯಲದ ಬರ್ಸಗು ನೆಲ ಬದುಲುದು ನಟ್ಟಿ ನಡೆದು ಕೇಯಿ ಬುಲೆನಗ ಬತ್ತನತ್ತ ಆಟಿ ಲೇಸು ಶುಭ ಕಜ್ಜನು ಮದುವೆ ಮುಂಜಿನ ಪಿರ ನೂಕುದು ದುಂಬು ಬತ್ತನತ್ತ ಆಟಿ ಮದುವೆ ಆದು ಮಾಮಿಲ್ಲಗೆ ಬೈದಿನ ಪೊಸ ಮದಿಮಲು ಅಪ್ಪೆಲ್ಲಗ ಆಟಿಕುಲ್ಲರೆ ಪೋದು ತನ್ನ ಪುಟ್ಟಿಲ್ಲದ ಬರಿತ ತೋಡುಡು ಮರಿಯಲದ ನೀರುಡು ಗೊಬ್ಬುನ ಆಸೆಯನ್ನು ಪೂರೈಸರೆ ಬತ್ತನತ್ತ ಆಟಿ ಮೈದಿಂಜಿ ಅಲಂಕಾರಡು ಪೊಸ ಪೊಸತ್ತು ರೂಪಡು ಆಟಿದ ವಿಷಯನು ಇಲ್ಲಾಗ ಪನರೆ ಆಟಿ ಕಲಂಜ ನಲ್ತೊಂದು ತೆಲ್ತೊಂದು ಬರ್ರೆಗು ಬತ್ತನತ್ತ ಆಟಿ ಪತ್ರುಡೆ ಮೂಡೆ ಕೆರೆಂಗ್ ತೊಜಂಕ್ ಅಂಬಡೆ ಮರಿಯಲದ ತಿನಸನು ತಿನಿಯರೆ ಇನಿ ಕಲಾ ಜಗತ್ತುದ ಮುಂದರಿಪುಡು ವಿಜಯಣ್ಣನ ಗುರ್ಕಾರ್ಮೆಡ್ ನಮ್ಮ ಟಿವಿದ ಕಲ್ನ ಸಹಕಾರಡು ಬಾಂಬೆ ಬನ್ಸ್ ಅಸೋಸಿಯೇಷನ್ದ ಒತ್ತು ಸಹಕಾರಡು ಇನಿ ಈ ಹಾಲ್ದಲೈ ಬತ್ತಿನತ್ತ ತೆಲಿತೊಂದು ನಲಿತೊಂದು ಆಟಿ ನಿಕಲಿಗೆ ಮಾತಿರಗಲ ಎಂಕುಲು ಕುಡರ ಸೊಲ್ಮೆನ ಸಂದ ಒಂದು ಬಾರಿ ಪುರ್ಲದ ಕಾರ್ಯಕ್ರಮ ಇತ್ತೆ ಮುಂದರಿತೊಂದಲ್ಲ ಪ್ರಸಿದ್ಧ ಗಾಯಕರನ್ನ ಒಂಜಿ ತಂಡಲನೆ ಮೂಲ್ಪ ಕಂತದ ಉಂತಾವಿನ ಚಾತುರ್ಪುನ್ ತೋಜಾದೇರು ವಿಜಯಣ್ಣೆ ಅಂಚನೆ ಸುರೇಂದ್ರ ಕುಮಾರ್ ಹೆಗ್ಡೆರೆ ಬಾರಿ ಒಂಜಿ ಮಲ್ಲ ಪುದರ್ ಮೊಕಲ್ನ ಅಕಲು ಉದ್ಯಮ ಕ್ಷೇತ್ರ ಅತ್ತಂದಲ ಈ ಕಲಾ ಜಗತ್ತು ಒಂಜಿ ಈತ್ ಶ್ರೇಷ್ಠ ಎತ್ತರ ಒಂಜಿ ಕಂತು ಉಂತ ಹೊಡ್ದಂಡ ಅಕಲ್ನ ನೆಟ್ಟ ಪಿರೋಡು ಪುಣೆ ದಿನಕುಲು ಮಸ್ತ್ ಜನ ಒಲ್ಲೇರಿ ಐತ ಗುರ್ಕಾರ್ಮೆ ಮಕ್ಕಳಿಗೆ ತೊಂದೇರಿ ಪಂಡ್ರೆ ಇಂಕಲೆ ಬಾರಿ ಖುಷಿ ಆವೊಂದುಂಡು ಇತ್ತೆ ರಸಮಂಜರಿ ಕಾರ್ಯಕ್ರಮದಂಚಿ ಪೋವೊಂದುಲ್ಲ ತುಳುನಾಡು ನಮ್ಮ ಬೊಂಬೈ ಹಿಡ್ದು ಊರು ಪೋಂಡ ಕಟೀಲ್ ದೇವಸ್ಥಾನಗೂ ಪೋವಂದಿನಕುಲು ಏರ್ಲಜ್ಜೇರು ಅಂಚ ಕಟೀಲ್ ದಪ್ಪೆ ಉಲ್ಲಾಲ್ದಿನ ನೆನೆತೊಂದು ಈ ಕಾರ್ಯಕ್ರಮನು ಶುರು ಮಲ್ಪರೆ ಬರೊಂದುಲ್ಲೇರಿ
ಜಪಮಾಲೆ ಪನ್ಪಿನ ಈ ಭಕ್ತಿ ಗೀತೆಯನ್ನು ಪತಂದು ಸುಕುಮಾರ್ ಶೆಟ್ಟಿ ಜೋರಾದ ಚಪ್ಪಲೇಡು ಅರೇನು ಸ್ವಾಗತ ಮಲ್ಪಲೆ. ಪ್ರಭೆಯ ಮೆರೆಸಿ ಪೂಜಿಸುವೆ ನಮ್ಮ ಕಾಲ ಸುದೆಯ ಸೊರಿವೆ ಮನಸ್ಸಿನ ಮನೆಗೆ ಬಾರಮ್ಮ. ಜ್ಞಾನ ಪ್ರಭೆಯ ಮೆರೆಸಿ ಜನನಿ ಪೂಜಿಸುವೆ ನಮ್ಮ ಕಾಲ ಸುದೆಯ ಸುರಿವೆ ಮನಸ್ಸಿನ ಮನೆಗೆ ಬಾರಮ್ಮ. ಭ್ರಮರಾಂಬಿಕೆಯ ಭವ್ಯ ರೂಪವನ್ನು ಕಂಡು ಸರ್ವವೂ ಮಂಗಳ ಅಖಿಲ ಸನ್ನಿಧಿಯ ಪೀಠ ಹೊಳೆಯಲು ದೀಪವಾಯ್ತು ಬಾನಂಗಳ. ಜಗನ್ಮಾತೆಯ ಜಪದಿ ಪಾವನ ಸ್ವರ ರಾಗ ಕೊರಳ. ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ. ನವವಿಧ ಭಕ್ತಿಯ ಒಡಲಲಿ ಅರಳಿಸಿ ಆರಾಧಿಸುವೆ ಸುರಮಾಲಿಕೆ. ನಲಿವನೆ ಕಾಣದೆ ನಮೆಯುವ ಬದುಕಲಿ ನಗೆಯನು ಜಿನುಗಿಸು ಭ್ರಮರಾಂಬಿಕೆ. ಅಗಾಧ ಸತ್ಯ ನೆಲಪಾದ ಪದ್ಮದಳ ಶಿರವವಾಗಿ ನಮಿಸುವೆ. ನಂದಿನಿ ಜಲಗಡಿಗೆ ಪುಣ್ಯ ಫಲ ಬಿಂದು ಪಾಪವನ್ನು ದಹಿಸುವೆ. ಜೀವವಂತಿಯಲ್ಲಿ ಭಾವ ಶುದ್ಧಿಯಲ್ಲಿ ಅಮ್ಮ ನಿನ್ನ ಕರೆವೆ. ಜಯ ಜಯ ದೇವಿ ಜಯ ಜಯ ದೇವಿ ಜಯ 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 ದೇವಿ. నిస స నిస స రి స ని ప ప ని 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 ప ని 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 స ని ప మ మ ప ని ప ని స ని స రి మ రి స ని రి స ಜಾಜಿ ಹಿಂಗಾರ ಮಲ್ಲಿಗೆ ಮಂದಾರ ಅಲಂಕಾರ ಕಟೀಲಿನ ಆ ಮಂದಿರ. ದೀಪದ ಶೃಂಗಾರ ಮಿನುಗುವ ಸಿಂಧೂರ ದುರ್ಗೆಯ ಅಂದ ಪೂರ್ಣ ಚಂದಿರ. ಭ್ರಮರ ರೂಪದಲ್ಲಿ ಬ್ರಹ್ಮಾಂಡವನೇ ಅಳೆದು ಪೊರೆವ ತ್ರಿಶೂಲಿನಿ. ದುಷ್ಟ ಅರುಣನ ಸಂಹಾರದಲ್ಲಿ ಲೋಕ ಮಾತೆಯೇ ಕಣ್ಮಣಿ. ನುರಿತ ನಾಶಿನಿಯ ನಾಮ ಸ್ಮರಣೆಯದು ಉಸಿರ ಎಳೆಯಾದನಿ. ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ. ಜ್ಞಾನ ಪ್ರಭೆಯ ಮೆರೆಸಿ ಜನನಿ ಪೂಜಿಸುವೆ ನಮ್ಮ ಗಾನ ಸುದೆಯ ಸುರಿವೆ ಮನಸ್ಸಿನ ಮನೆಗೆ ಬಾರಮ್ಮ. ಭ್ರಮರಾಂಬಿಕೆಯ ಭವ್ಯ ರೂಪವನ್ನು ಕಂಡು ಸರ್ವವೂ ಮಂಗಳ. ಕಟಿಲ ಸನ್ನಿಧಿಯ ಪೀಠ ಹೊಳೆಯಲು ದೀಪವಾಯ್ತು ಬಾನಂಗಳ. ಜಗನ್ಮಾತೆಯ ಜಪದಿ ಪಾವನ ಸ್ವರ ರಾಗ ಕೊರಳ. ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ ಜಯ ಜಯ ದೇವಿ ಜಯ ಆ ಜಯ ದೇವಿ ಜಯ ಜಯ ದೇವಿ ಜಯ 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 ದೇವಿ ಈ ಪದ್ಯ ನಿಜವಾದ ಕಟೀಲ್ದ ಅಪ್ಪೆನ ಮಿತ್ತದ ಭಕ್ತಿ ಭಾವನು ನಮ್ಮ ಮನಸ್ಸುಡು ಉರ್ಕಾರ್ದಕ್ಕೆ ಬರ್ಪಿಲೆಕ್ಕ ಮಲ್ತಿನಂಚಿನ ಈ ಒಂಜಿ ಭಜನೆ ಒಂದೇತ ಒಂಜಿ ವಿಶೇಷದ ಬಂಡ ಇತ್ತೆ ಒಂದೇನು ಪದ ಪನ್ಯ ಸಿಂಗರ್ ಸುಕುಮಾರ್ ಶೆಟ್ರು ಕ್ಷಿತಿ ಕೆ ರೈ ಧರ್ಮಸ್ಥಳ
ಮೇರ್ನ ಒಟ್ಟಿಗೂ ಪ್ರಪ್ರಥಮವಾದ ರೆಕಾರ್ಡಿಂಗ್ ಮಲ್ಪನಗಲ ಮೇರೆ ಒಂದು ಪದ್ಯನು ಪಂತಿನಾರು ಈತೆ ರಡ್ಡನೇ ಪದ್ಯ ನಮ್ಮ ಇನ್ನಿತ ಆಟಿದ ಈ ಒಂಜಿ ತಿಂಗುಲ್ದ ವಿಶೇಷವಾಯಿನ ಜಾನಪದ ಪದ್ಯ ಒಂದೇನು ಪಂಡ್ರೆ ಬರೊಂದುಲ್ಲೇರಿ ಶೈಲಜಾ ಶೆಟ್ಟಿ ಮೇರೆ ಬಾರಿ ಪ್ರಸಿದ್ಧವಾಯಿನ ಒಂಜಿ ಸಿಂಗರ್ ಮುಂಬೈಡ್ ಅರೆಗೆ ಐಟು ಬಾರಿ ಒಂಜಿ ಆಸಕ್ತಿ ಅವೇನೇ ಆಸಕ್ತಿನ ದುಂಬ ಮುಂದರಿತ್ಪು ಒಂದು ಪೋದು ಇತ್ತೆ ಒಂಜಿ ಎಡ್ಡೆ ಸಿಂಗರ್ ಮುಖ್ಯವಾದ ನಮ್ಮ ಎದುರುಗು ಬೊಲ್ಪುಗ್ ಬೈದೇರಿ ಆಷಾಢ ಮಾಸ ಪನ್ಪಿನ ಈ ಒಂಜಿ ಆಟಿದ ಪದವನ್ನು ಪತವನ್ನು ಬರೋದಿಲ್ಲೇರಿ ಜೋರಾದು ಚಪ್ಪಾಳೆ ಅರೆ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಎಂದು ಹೋಗಿನ ತವರಿಗೆ ಎಂದು ಹೋಗಿನ ತವರಿಗೆ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಹಿಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಹಿಂದೆ ಬರಲಿ ಹಿಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಹಿಂದೆ ಬರಲಿ ಎಂದು ನೋಡೇನ ತಾಯಿಯ ಮೋರೆ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದಿತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಶೈಲಜಾ ಮಧುಸೂದನ್ ಶೆಟ್ಟಿಯವರ ಬಗ್ಗೆ ಸಂಗೀತ ಪ್ರೇಮಿಗಳಾದ ಎಲ್ಲ ತುಳು ಕನ್ನಡರಿಗೆ ಬಹುಶಃ ಹೆಚ್ಚಿನವರಿಗೆ ಪರಿಚಯ ಇದೆ. ಉತ್ತಮ ಗಾಯಕಿ,
ಮುಂಬಯಿಯ ಪ್ರತಿಷ್ಠಿತ ಬಂಟರ ಸಂಘದ ಜೋಗೇಶ್ವರಿ ದೈಸರ್ ರೀಜನಲ್ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶೈಲಜಕ್ಕ, ಕಲಾಜಗತ್ತು ತಂಡದ ಸರಿಗಮ ಪದ್ಧತಿಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಅವರ ಇಡೀ ಮನೆಯವರೆಲ್ಲ ಕಲಾವಿದರೆ. ಅವರ ಗಂಡ ಅಮರನಾಥ್ ಶೆಟ್ಟಿ ಕೂಡ ಹಾಡು ಹಾಡ್ತಾರೆ. ನಮ್ಮ ಸರಿಗಮ ಪದ್ಧತಿ ತಂಡ ಪ್ರಾರಂಭ ಆಗಲಿಕ್ಕೆ ಅವರೇ ಕಾರಣೀಭೂತರು. ತಂಡವನ್ನು ಕಟ್ಟಿಕೊಂಡು ಎಲ್ಲರೊಟ್ಟಿಗೆ ಅಕ್ಕ ಅನಿಸ್ಕೊಂಡಿರುವಂತಹ ಓರ್ವ ಉತ್ತಮ ಗಾಯಕಿ ನಮ್ಮ ಶೈಲಜಕ್ಕ. ನೆಕ್ಸ್ಟ್ ಹಾಡು ಅಮ್ಮ ನಿನ್ನ ಎದೆಯಾಳದಲ್ಲಿ ಭಾವಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರದ್ಧಾ ಬಂಗೇರ ಅವರು. ಈ ಗೀತೆಗೆ ಸಾಹಿತ್ಯ ನೀಡಿದವರು BL ಲಕ್ಷ್ಮಣ್ ರಾವ್. ಶ್ರದ್ಧಾ ಬಂಗೇರ ಅದ್ಭುತ ಪ್ರತಿಭೆ. ಇವರ ಬಗ್ಗೆ ವಿಜಯಣ್ಣ ಹೇಳ್ತಾ ಇದ್ದಾರೆ. ಶ್ರದ್ಧಾ ಡುಂಬಿಲಿ ನಿವಾಸಿ, ಎಳವೆಯಿಂದಲೂ ಸಂಗೀತವನ್ನು ಕಲಿತಾ ಬಂದವಳು. ಮೈಸೂರು ಸಂಗೀತ ವಿದ್ಯಾಲಯ ಎನ್ನುವಂತಹ ದೊಡ್ಡ ಸಂಗೀತ ಸಂಸ್ಥೆಯಲ್ಲಿ ಸಂಗೀತ ಕಲಿತಂತಹ ಈ ಹುಡುಗಿ ಸದ್ಯ ಆ ಸಂಸ್ಥೆಯ ನಿರ್ದೇಶಿ ಕೂಡ ಆಗಿದ್ದಾಳೆ. ಕಲಾ ಟೀಚರ್ ಅವಳು, ಸಂಗೀತ ಕಲಿಸೋಳು. ಆನ್ಲೈನ್ನಲ್ಲಿ ಸಂಗೀತ ಕಲಿಸೋಷ್ಟ್ರ ಮಟ್ಟಿಗೆ ಎತ್ತರಕ್ಕೆ ಏರಿ ನಿಂತಹ ಓರ್ವ ಮಹಾನ್ ಚೇತನ ನಮ್ಮ ಶ್ರದ್ಧಾ. ಕಳೆದ ಕೆಲವು ವರ್ಷಗಳಿಂದ ಅದು 14 ಸಸಿಲು ತಂಡವಾಗಿರಲಿ, ಮುಂಬೈ ಯಾವುದೇ ಸಂಗೀತದ ಉತ್ಕೃಷ್ಟ ಮಟ್ಟದ ಒಂದು ಸಂಯೋಜನೆಯಲ್ಲಿ ಭಾಗ ತೆಗೆದುಕೊಂಡು ಅದರ ನೇತೃತ್ವವನ್ನು ವಹಿಸುವವಳು ನಮ್ಮ ಶ್ರದ್ಧಾ ಬಂಗೇರ.
ಸುಮಧುರವಾದ ಕಂಠದಿಂದ ಅತಿ ಸುಂದರವಾಗಿ ಈ ಗಾನವನ್ನು ಈ ಪದ್ಯವನ್ನು ನಿಮ್ಮ ಮುಂದಿಗೆ ಇಟ್ಟಿದ್ದಾರೆ ಶ್ರದ್ಧಾ ಬಂಗೇರರವರು. ಅತ್ಯುತ್ತಮವಾದ ಸಿಂಗರ್. ಅದೆಷ್ಟೋ ಪ್ರಶಸ್ತಿಗಳನ್ನು ಅದೆಷ್ಟೋ ಪಂದ್ಯಾಟಗಳಲ್ಲಿ ಅಂದರೆ ಈ ನಮ್ಮ ಗಾನ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಗಳಿಸಿದಂಥ ಶ್ರದ್ಧಾ ಬಂಗೇರ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಇತ್ತೆ ನಮ್ಮ ತುಳುನಾಡು ಒಂದು ವಿಶೇಷವಾಯಿನ ಅಜ್ಜರು ಬರೊಂದುಲ್ಲೇರು ತೋಜೊಂದುಲ್ಲೇರು ಮಾತಿರ್ಲ ಕೈಮುಗ್ಗಿಯೊಂದುಲ್ಲೇರು ನಮ್ಮೊಂದುಲ್ಲೇರು ಪರಕೆ ಪನೊಂದುಲ್ಲೇರು. ಆ ಅಜ್ಜರು ಬೇತೆ ಇರ್ಲತ್ತು ನಮ್ಮ ಸ್ವಾಮಿ ಕೊರಗಜ್ಜ ಕೊರಗತನಿ ಅವೇತೋ ಅಧರ್ಮಲು ನಡಪನಗ ಆ ಅಧರ್ಮ ಮಲ್ತಿನ ಕಲೆಗೆ ಈ ಕಲಿಯುಗೊಟ್ಟು ತಕ್ಕವಾಯಿನ ಶಿಕ್ಷೆನ ಗೆಂತದು ಒಂಜು ತಿಂಗುಲ 2 ತಿಂಗುಳ ಉಲೈ ಕೊರ್ತಿನಂಚಿನ ಮಹಾಮಹಿಮೆ ಎತ್ತಿನಂಚಿನ ಕೊರಗಜ್ಜನು ತುಳುನಾಡು ಆರಾಧ್ಯ ದೈವವಾದೈತೆ ಆರಾಧನೆ ಮಲ್ತೊಂದುಲ್ಲೇರಿ. ಆ ತುಳುನಾಡ್ದ ಆ ಕೊರಗಜ್ಜನು ಅಜ್ಜನು ಸುಗಿತೊಂದು ಬರೊಂದುಲ್ಲೇರಿ ವಿಜಯ ಶೆಟ್ಟಿ ಮೂಡುಬೆಳ್ಳೆ. ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಭಾರತಿ ಸ್ವಾಮಿ ಅಜ್ಜಾಗೆ. ಏಳು ಕೊಪ್ಪ ಕಡತು ಬತ್ತದ ಕಾರ್ಮಿಕ ದಂಟೆನ ನೆಲಕು ಊರುದು ಕಪಟುನು ಗಿರಿಯ. ಪತ್ತೆ ಬೇಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೇ. ಪತ್ತೆ ಬೇಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೇ. ನಿನ್ನ ಉಸುಳುಡು ನಿನ್ನ ಪಾಟನ ಧ್ವನಿಕೊಂಡು ನಿಜನೇ. ಕೊರಗತನಿಯ ಕೊರಗತನಿಯ ಸ್ವಾಮಿ ಅಜ್ಜಾಗೆ. ಉರಂಗಡು ಮುಗುರು ತೆಲಿಗೆಡು ನಲಿಪುನ ಪೊರ್ಲು ಬೀದ ಚಕ್ಕುಲಿ ಅಸಲು ಅಗಿಲು ಕಾಪುನ ನಿರೆಲು. ಕಡೆ ಕಣ್ಣಿಡಿ ಕೊಡಿ ದುಃಖ ತೆಪ್ಪುನಗ ಬರುವ. ಕಡೆ ಕಣ್ಣಿಡಿ ಕೊಡಿ ದುಃಖ ತೆಪ್ಪುನಗ ಬರುವ. ಪಂಡಿನಾಲೈ ದುಂಡೆದಾನದ ಉತ್ತರ ಕೊರುವ. ಕೊರಗತನಿಯ ಕೊರಗತನಿಯ ಬಾನದೇವಿರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗೆ. ತುಳುವನಾಡ ಧರ್ಮ ತೊಡರು ಸ್ವಾಮಿ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಸತ್ಯ ಸ್ವಾಮಿ ಕರಿಯಜ್ಜ. ಕೊರಗತನಿಯ
ಸ್ವಾಮಿ ಅಜ್ಜಾಗ ಸ್ವಾಮಿ ಅಜ್ಜಾಗ ಸ್ವಾಮಿ ಅಜ್ಜ ಮಾತಿರೆಲ್ಲ ಕಾಪುಲೆ ಕೊರಗಜ್ಜನ ಕಾರ್ಣಿಕನು ಮೆರುಪಿನಂಚಿನ ಈ ಪದನು ಪಂಡಿನ ಶೈಲಜಾ ಶೆಟ್ಟಿ ಬೊಕ್ಕ ವಿಜಯ್ ಶೆಟ್ಟಿ ಮೋಡುಬಿಲ್ಲೆ ಮಕ್ಕಳಿಗೆ ಧನ್ಯವಾದನು ಪನಂದು ಶ್ರೀ ಅಶ್ವಥ್ ಮೇರು ಲಿರಿಕ್ಸ್ ಬರೆತಿನ ಬಾರಿ ಒಂಜಿ ಪ್ರಸಿದ್ಧವಾಯಿನ ಭಾವಗೀತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸುನಿಲ್ ಶೆಟ್ಟಿ ಈ ಪದನು ಪಂಡ್ರೆ ನಮ್ಮೆದುರು ಬರಂದುಲ್ಲೇರಿ ಖ್ಯಾತ ಗಾಯಕಿ ಎಡ್ಡೆ ಪ್ರಯತ್ನ ಮಲ್ತೊಂದುಲ್ಲೇರಿ ಒಂಜಿ ಸಂಗೀತಗಾರೆ ಅಂಚನೆ ಹಾಡುಗಾರೆ ಅದು ನಮ್ಮ ಎದುರು ಒಂಜಿ ಅದ್ಭುತ ಪ್ರತಿಭೆ ಮೆತ್ತು ಬರಂದುಂಡು ಆರು ಸುನಿಲ್ ಶೆಟ್ಟಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ ಮುನ್ನೀರಂತೆ
ಕಾಣಬಲ್ಲೆನೆ ಒಂದು ದಿನ ಅದರುಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾನನದ ಕುಟಿಲ ಪಥದಳಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಸೇರಬಹುದೇ ನಾನು ಕಡಲ ನೀಲಿಯಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಧನ್ಯವಾದ ಸುನಿಲ್ ಶೆಟ್ಟಿ ಮೇರೆಗೆ. ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ನೆಗೆತಂಡು ತೂಲೆ ಓ ಬಲೆ 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 ವಿಶ್ವಮಟ್ಟದ ತುಳುವರ ಕೂಟ
ವಿಶ್ವಮಟ್ಟದ ತುಳುವೆರೆ ಕೂಟೊಗು ಬಲೆ 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 ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಮಹಾರಾಷ್ಟ್ರ ಮಣ್ಣುಡು ತುಳುನಾಡ ದೇಕಿಗೆ ಬೊಂಬೈ ಗುಜರಾತ್ ಪುಣೆ ತುಳುವೆರೆ ಬಿರ್ಸಾದಿಗೆ ಮಹಾರಾಷ್ಟ್ರ ಮಣ್ಣುಡು ತುಳುನಾಡ ದೇಕಿಗೆ ಬೊಂಬೈ ಗುಜರಾತ್ ಪುಣೆ ತುಳುವೆರೆ ಬಿರ್ಸಾದಿಗೆ ಪರಪೋಕು ಪಟ್ಟಂಗ ಪದನಲಿಕೆ ದೈಸಿರೋ ಪರಪೋಕು ಪಟ್ಟಂಗ ಪದನಲಿಕೆ ದೈಸಿರೋ ತುಳುನಾಡ ತುತ್ತೈತ ಒಣಸತಿ ನಸದಬ್ಬರೋ ತುಳುನಾಡ ತುತ್ತೈತ ಒಣಸತಿ ನಸದಬ್ಬರೋ ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ನೆಗೆತಂಡು ತೂಲೆ ಓ ಬಲೆ 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 ವಿಶ್ವಮಟ್ಟದ ತುಳುವೆರೆ ಕೂಟೊಗು ಬಲೆ 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 ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಬೊಂಬೈಡು ತುಳುನಾಡು ಇತ್ತೆ ವಿಜಯ್ ಶೆಟ್ಟಿ ಮೂಡುಬೆಲ್ಲೆ ಮೇರು ಈ ಪದ ಫಿಲ್ಮ್ದ ಅಂಡಲ ಐಟ್ ಮಸ್ತ್ ಭಾವನೆಲು ಜುಂಜುದುಲ್ಲ ಜನ ನಮ್ಮ ಮೂಲು ಈ ಲೋಕಗು ಬೊಲ್ಪು ತೂವರೆಗಾದ ಜನನಿಗೂ ಬರ್ಪ ಅಂಚನೆ ಬೊಕ್ಕ ಮರಣಗೂ ಪೋಪ ಈ ಜನನ ಮರಣದ ನಡುಟು ನಮ್ಮ ದಾದ ಎಟೆ ಕೆಲಸ ಮಲ್ಪೋನ ಅವು ಒರಿಯುಂಡು ಪನ್ಪಿನ ಒಂಜಿ ಸಂದೇಶ ನಮಕ್ ತಿಂಡ್ರೆ ತಿನ್ನಲ ನಮ್ಮ ತಿನ್ಪುಜ ಅವಿನ ದಕ್ಕುವ ಅವೇತೋ ಜನ ಬಂಜಿಗೆ ತಿಂಡ್ರದಂತೆ ಕೊರಗೊಂದು ಕರಗೊಂದು ನಟ್ಟೊಂದು ಪೆರಿ ಅವೇತೋ ಕುಂಟು ನಮಕ್ ಇತ್ತಿಂಡಲ ನಮ್ಮ ಮಾನ ಮುಚ್ಚುಜ ಆಂಡ ಮಾನ ಮುಚ್ಚರಿಗೆ ಬೋಡಾದು ಅವೇತೋ ಕುಂಟುದ ಅಗತ್ಯತ್ತಿನ ಜನಕ್ಕುಲು ಈ ಲೋಕೊಡುಲ್ಲೇರಿ ಅಂಚಿನ ಒಂಜಿ ಮಹಾನ್ ಸಂದೇಶನು ಕೊರ್ರೆ ಬರಂದುಲ್ಲೇರಿ ವಿಜಯ್ ಶೆಟ್ಟಿ ಮೂಡುಬೆಳ್ಳೆ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ ಕಾಣದ ಕೈಗಳು ಬರೆದ ಹಣೆ ಬರಹದ ಸಾಲುಗಳು ಬದಲಿಸಲಾಗದು ಎಂಬ ಅಪನಂಬಿಕೆ ಮೂಲಗಳು ಕಿವಿಯ ಮೇಲೆ ಗೂಬೆ ಕೂರಿಸುವ ನಾವು ನೀವುಗಳು ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಬದುಕು ಪವನಿ ಇಲ್ಲವು ನಿನ್ನ ಮುಗಿಯದ ಚಿಂತೆಯಲಿ ಬಟ್ಟೆ ಇದ್ದರೂ ಮಾನ ಮುಚ್ಚದೆ ಬೀದಿಗಿಳಿಯುವವರು ಮಾನ ಮುಚ್ಚಲು ಬಟ್ಟೆ ಇಲ್ಲದೆ ಬೀದಿ ಅಲಿಯುವವರು ತಿಂದು ತೇಗುತ್ತಾ ತಿನ್ನು ಅನ್ನವ ತಿಪ್ಪೆಗೆಸೆಯುವವರು ಒಂದು ಹೊತ್ತಿನ ತುತ್ತು ಕೂಳಿಗೂ ತಿಪ್ಪೆ ಹುಡುಕುವವರು
ಆಸರೆ ಅವರಿಗೆ ಇಲ್ಲ, ಭರವಸೆ ನೀಡೋರು ಇಲ್ಲ. ಅಯ್ಯೋ ಕರ್ಮ ಎನ್ನುತ್ತ ಸಾಗುವ ನಾವು ನೀವುಗಳು, ನಾವು ನೀವುಗಳು. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ, ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ, ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ. ಬರುವ ನಾಳೆಯ ಕನಸನೇರುತ್ತಾ ಬೇಲಿ ಹಾಕುವವರು, ಇರುವ ಕನಸಿಗೆ ಬೇಲಿ ಹಾಕುತ್ತಾ ದಿನವ ಕಳೆಯುವವರು. ಸೂರು ಇದ್ದರೂ ಸೂರಿನ ಮೇಲೆ ಮಹಲು ಕಟ್ಟುವವರು, ಚಿಂದಿ ಆಯುಧ ಸಂದುಗುಂದಲಿ ಬದುಕು ಕಟ್ಟುವವರು. ಕತ್ತಲ ಕೂಪವ ತೊರೆದು ಹೊಸ ಬೆಳಕಿನ ಮುನ್ನಡಿ ಬರೆದು, ಕತ್ತಲ ಕೂಪವ ತೊರೆದು ಹೊಸ ಬೆಳಕಿನ ಮುನ್ನಡಿ ಬರೆದು, ಕನಸಿನ ಕಣ್ಣು ತೆರೆಯಬೇಕಿದೆ ನಾವು ನೀವುಗಳು, ನಾವು ನೀವುಗಳು. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ, ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ. ಕಾಣದ ಕೈಗಳು ಬರೆದ ಹಣೆ ಬರಹದ ಸಾಲುಗಳು, ಕಾಣದ ಕೈಗಳು ಬರೆದ ಹಣೆ ಬರಹದ ಸಾಲುಗಳು, ಬದಲಿಸಲಾಗದು ಎಂಬ ಅಪನಂಬಿಕೆ ಮೂಲಗಳು. ಕಿವಿಯ ಮೇಲೆ ಗೂಬೆ ಕೂರಿಸುವ ನಾವು ನೀವುಗಳು, ನಾವು ನೀವುಗಳು. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ, ಬದುಕು ಪವನಿ ಎಲ್ಲವೂ ನಿನ್ನ ಮುಗಿಯದ ಚಿಂತೆಯಲಿ, ಮುಗಿಯದ ಚಿಂತೆಯಲಿ, ಮುಗಿಯದ ಚಿಂತೆಯಲಿ. ಪೊರ್ಲಾಂಡ್ ವಿಜಯಣ್ಣ ಬಾರಿ ಶೋಕ ಎಲ್ಲಿ ಬಾಲ್ಯನ್ ಲೆತ್ತೊಂದುಲ್ಲ ವೇದಿಕೆಗೆ ತ್ರಿಷಾ ಆಲ್ವಾ ಪನ್ಪಿನ ಡೊಂಬಿಲಿದ ಸಂಗೀತ ಕಲ್ದಿನ ಒಂದು ಪೊರ್ಲಗಂಟದ ಪೊಣ್ಣು ಮಗಲ್ಲಿ ಯಾನು ಡೊಂಬು ಹಿಡಿಪನಾಗ ಎಂಗಳೆಲ್ಲ ಬರೀಟೆ ಒಂದು ಸಂಗೀತ ವಿದ್ಯಾಲಯ ಮೈಸೂರು ಸಂಗೀತ ವಿದ್ಯಾಲಯ ಪನ್ಪಿನ ಬಹುಶಃ ರಾಷ್ಟ್ರೀಯ ಮಟ್ಟಡು ಪುಗಾರ್ತ ಪಡಿತಿನ ಒಂದು ಸಂಗೀತ ಸಂಸ್ಥೆ ಉಮಾ ನಾಗಭೂಷಣ್ ಐತ ಗುರುಕುಲು ಈ ಇರುವೇರಿ ಜೋಕುಲ ಆ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಕರೆನ ಕೆಲವು ವರ್ಷಡುಂಚಿ ಮುಕ್ಲಲ್ಪ ಸಂಗೀತ ಕಲ್ತೊಂದುಲ್ಲೇರಿ ಬಹುಶಃ ಮಹಾರಾಷ್ಟ್ರದ ಮಸ್ತನ ಗೊತ್ತು ಮಹಾರಾಷ್ಟ್ರಡಿಪ್ಪುನ ಸಂಗೀತ ವಿದ್ಯಾಲಯ ಮಸ್ತ್ ಸಂಗೀತ ಕಲಾವಿದರು ಕೊರ್ತಿನ ಒಂದು ಮಹಾನ್ ಸಂಸ್ಥೆ ಎಂಕಲ್ನ ಡೊಂಬಿಲಿದವು ಅಲ್ಪ ಈ ಪೊಣ್ಣು ಮಗಲು ಬಹುಶಃ ಒಂದು 14 ವರ್ಷ ಸಂಗೀತ ಕಲ್ದಲ್ಲಿ ಎಲ್ಲಿಲಾಗೈತೆ ಹೆಂಗೆ ಮಸ್ತ್ ಗುರ್ತಾ ಇತ್ತೆ ಅಲ್ಲಿ ಎಂಕ್ಲಿನ ಮಂಜುನಾಥ್ ಕಾಲೇಜ್ ಆಫ್ಟರ್ ಕಾಲೇಜ್ದ 11th ಸ್ಟ್ಯಾಂಡರ್ಡ್ದ 12th ಸ್ಟ್ಯಾಂಡರ್ಡ್ದ ವಿದ್ಯಾರ್ಥಿನಿ ತ್ರಿಷಾ ಪನ್ಪಿನ ಪದ್ಯ ನೀ ಸಿಗದೆ ಬಾಳೊಂದು ದಾದ ನಾಡಿಗೆ ಪನಮ್ಮ ಈ ಪನ್ Krishna
ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು
ಸದಾಶಿವಣ್ಣೆ ಮುಂಬೈ ಬಂಟರ ಸಂಘದ ಗೌರವ ಕಾರ್ಯದರ್ಶಿ ಇದ್ದಾರೆ, ಬೇತೆ ಬೇತೆ ಹುದ್ದೆಡಿದ್ದಾರೆ, ಮುಂಬೈದ ಪ್ರತಿಷ್ಠಿತವರಿ ಚಾರ್ಟೆಡ್ ಅಕೌಂಟೆಂಟ್, ಅವೆಲ್ಲ ಹೆಚ್ಚಾದ ಕಲಾ ಜಗತ್ತವರಿ ಆತ್ಮೀಯ ಬಂಧು ಆದ ಎನ್ನವರಿ ದೋಸ್ತಿ ಆದ ಎದುರಿಡುಕದೊಂದು ಈ ಸಂಗೀತ ಕಾರ್ಯಕ್ರಮಡು ಭಾಗಿಯಾದುಲರು ಸದಾಶಿವ ಶೆಟ್ರು ದಯಮಲ್ತದ ಚಾವಡಿ ಬರೋಡು ಎಂಕಲ್ನ ಮೋಕೆದ ಬೆನ್ನೆ ಯಾರು ಕಾಂಡ ಎಂಕಲ್ನೊಟ್ಟಿಗೆ ಸೇರೋ ನೋಡಿತ್ತೇನೆ ಒಂಚೂರು ತಡಾಣ ಸದಾಶಿವಣ್ಣೆ ವಿಜಯಣ್ಣೆ ಪನ್ಲೆಕ ಬಂಟರನ ಸಂಘದ ಕಾರ್ಯದರ್ಶಿಲಾದ ಆರ್ನ ಸ್ಫುಟವಾಯಿನ ಪಾತ್ರಗೂ ಪ್ರಸಿದ್ಧರಾರು ನಿರ್ದಾಕ್ಷಿಣ್ಯ ಪಾತ್ರ ನೆಟ್ಟು ಆರು ಎಂಗೆ ಬಾರಿ ಇಷ್ಟ ಆಪಿನಾರು ಏಪಲ್ ಆರಿಗೆ ಎಂಕಲ್ನ ಸುರೇಂದ್ರ ಕುಮಾರ್ ಹೆಗ್ಡೆರು ಮೋಕೆದ ಪಿಂಗಾರೋಲ್ನ ಅಂಚನೆ ಬಚ್ಚಿರೆಲ್ನ ತುಳುನಾಡದ ಸಂಭ್ರಮದ ಒಂದು ಸಂಕೇತವು ಐನ ಆರಿಗೆ ಒಪ್ಪಿಸೋದಿಲ್ಲರಿ ಸದಾಶಿವಣ್ಣ ಸುರೇಂದ್ರ ಕುಮಾರ್ ಹೆಗ್ಡೇರಿ ಕಲಾ ಜಗತ್ತದ ಕಾರ್ಯಾಧ್ಯಕ್ಷರಿ ಮಹಾರಾಷ್ಟ್ರ ಕನ್ನಡ ಕಲಾವಿದ ಪರಿಷದ ಅಧ್ಯಕ್ಷರಿ ಅಂಚೆನೆ ರಂಗಭೂಮಿದವರಿ ಮಹಾನ್ ಚೇತನ ಅದ್ರ ಬಗ್ಗೆ ಹೆಚ್ಚಿಗೆ ಬನ್ನುವ ಅಗತ್ಯ ಇಚ್ಚಿ ಪೂರ ಕ್ಷೇತ್ರಡ್ಲ ಅವ್ರ ಸವ್ಯಸಾಚಿ ಆದಿಪ್ಪಾರು ಅವ್ರ ಕಾರ್ಯಕ್ಷೇತ್ರ ಆದಿಪ್ಪಡು ಅವರಿ ಉದ್ಯಮಿ ಆದಿಪ್ಪಡು ಕಲಾವಿದ ಆಡು ಅಂಚಿನ ಅವರಿ ವ್ಯಕ್ತಿನ ಮೂಲಕ ಸದಾಶಿವಣ್ಣ ಇವರಿಗೆ ಮಾನದಿಗೆ ಮಲ್ತೊಂದಿಲ್ಲ ಮಸ್ತ್ ಖುಷಿ ಆಂಡ್ ಸಂತೋಷ ಸದಾಶಿವಣ್ಣ ಎಂಗಳೊಟ್ಟಿಗೆ ಶಾಂತಕ್ಕೆ ಒಲ್ಲೇರು ನಂದಳಿಕೆಯ ನಾರಾಯಣ ಶೆಟ್ಟರ್ನ ಧರ್ಮಪತ್ನಿ ಮಾತಾ ರೀತಿಯ ಸಾಂಸ್ಕೃತಿಕ ಸಾಮಾಜಿಕ ಕೆಲಸಗೂ ದುಂಬರಿದೆ ಬರ್ಪನಂಚಿನ ಉತ್ತೇಜನದ ಒಂಜಿ ಚೇತನಾರು ಏಪಲ ಬಾರಿ ಆಸಕ್ತಿಡು ಪ್ರೀತಿಡು ಕೆಲಸ ಮಲ್ಪೇರು ಇನ್ನಿಲ್ಲ ಅರ್ನ ರಡ್ಡು ಪುಲ್ಲಿಯಲ್ಲೆಡು ಎಂಕ್ಲೆ ಅಗಲ್ನ ಕಾರ್ಯಕ್ರಮ ರೆಕಾರ್ಡ್ ಮಲ್ದ ಎಲ್ಲಂಜಿ ನಿಕ್ಲೆ ನೇರ ಪ್ರಸಾರ ತೀರಲ್ಲರು ಅಂಚನೆ ಆಯ್ತು ಒಟ್ಟಿಗೂ ಯಾನ್ ಎಂಕಲ್ನ ಮಮತಾ ಶೆಟ್ಟಿ ಒಲ್ಲೇರು ಎಂಕಲ್ನ ಮಮತಾ ಶಾಂತಕ್ಕ ಎಡ್ಡೆ ಕಲಾವಿದೆಲ್ಲ ಮಮತಾ ಶೆಟ್ಟಿ ಮಮತಾ ಬಲೆ ಬಲೆ ಕಲಾ ಜಗತ್ತು ತಂಡದಾರೆ ಉದ್ಯಮಿಯಾರೆ ಕಲಾ ಪೋಷಕಿ ಕರೆಂದು ಎತ್ತೋ ವರ್ಷಡು ದಿಂಚಿ ಮಮತಾ ಎಂಕಲ ಒಂಜಿ ಸಂಸ್ಥೆಡುಲ್ಲೇರಿ ಎನ್ನ ಆತ್ಮೀಯ ಸಹೋದರಿ ಕೆಲವು ವರ್ಷಡು 2023 ಎಂಕಲು ವಿಶ್ವಮಟ್ಟದ ತುಳು ಸಮ್ಮೇಳನ ಮಲ್ತ ಕಂಬಳ ಮಲ್ತಿತ್ತ ಇಡೀ ಸಮಾರಂಭಡು ದುಮ್ಮತ್ತು ದುಂತದು ಒಂಜಿ ಟೀಮ್ ಕಟ್ಟದು ಆ ಕಾರ್ಯ ಯಶಸ್ಸಿಗೆ ಕೆಲಸ ಮಲ್ದಿನ ಸಹೋದರಿ ಆತ್ಮೀಯ ಸಹೋದರಿ ಮಮತಾ ವೆರಿ ಗುಡ್ ಇನ್ನಿಲ್ಲ ಅಂಚೆನೆ ಈ ಒಂದು ಮಲ್ಲ ಕಾರ್ಯಕ್ರಮ ಎಂಕಲಿಗೆ ಪ್ರೋತ್ಸಾಹ ಸಹಕಾರ ಕೊಡ್ತಾರೆ ಮುಂದುವರ್ಸ್ತಾರೆ ಯಾನು ಡಿ ಕೆ ಶೆಟ್ಟರ್ನ ಧರ್ಮಪತ್ನಿಯಲ್ಲಿ ಎತ್ತೊಂದಲ್ಲೇ ಡಿ ಕೆ ಶೆಟ್ಟರ್ ನಮ್ಮ ಕಾಂಡದ ಸತ್ಕಾರಣಿಗೆ ಅಡ್ವೊಕೇಟ್ ಸದಾಶಿವಣ್ಣೆ ಮುಲಿತೇರಿ ಸಾರಿ ದಯಾನಂದಣ್ಣೆ ಆರ್ನ ಶ್ರೀಮತಿ ಉಲ್ಲೇರ ಅಪಗಂಡ ಯಾನ್ ಪೃಥ್ವಿರಾಜನ್ ಚಾವಡಿಗಳ ತೊಂದಲ್ಲ ಎಂಕಲ್ನೇ ಟೀಮ್ ಎನ್ ಪೃಥ್ವಿರಾಜ್ ಕಲಾ ಜಗತ್ತ ಫೌಂಡರ್ ಮೆಂಬರ್ ಆರೆ ಇಡೀ ಸಂಸ್ಥೆದ ಒಂಜಿ ರೂವಾರಿನಂಚೆ ಇಪ್ಪನಾರು ಕರಿ ನಾ ಒಂಜಿ 40 ವರ್ಷದಂಚಿ ಸಂಸ್ಥೆಡ್ ಕಲಾವಿದೆ ಆದ್ ಕಲಾ ನಿರ್ದೇಶಕಿ ಆದ್ ಎಂಕಲ ಪತ್ತನಾಜಿ ಸಿನಿಮಾ ಬಾರಿ ಪಾತ್ರದ ಮಲ್ದಿನ ಒಂದು ಬಹುಮುಖ ಪ್ರತಿಭೆದ ಪೃಥ್ವಿರಾಜ್ ಎನ್ನ ಒಂಜಿ ಅರ್ಧ ಜೀವಾರ್ ಅಂಚ ವಿಜಯಣ್ಣೆ ಅವಳು ಮಾತಾ ಎಂಕ್ ಮೆಗ್ಗೆ ಪರಾಳಿಜೇರಿ ಬಹುಶಃ ಆ ಒಂಜಿ ಕೊರತೆನ ದಿಂಜಾದಿನಾರಿ ಎಂಕಲ್ನ ಪೃಥ್ವಿರಾಜ್ ಎನ್ನ ಬದುಕಿಡು ಎನ್ನ ಮೆಗ್ಗೆನ ಜಾಗಡಿಪ್ಪನ ಮಾರಿ ಕೊಂಗಾಟದ ಕೆಲಸದ ನಿರ್ಪೆ ಅಂದ್ ಐಕ್ ಪನ್ಪಿನಿತ್ತೆ ಸಮಾಧಾನ ಪನ್ಪಿನಿ ಅಂಚತ್ತ ವಿಜಯಣ್ಣೆ ಪನ್ನೆಟ್ಟೆ ಬಾರಿ ಸತ್ಯ ಉಂಡು ಎಂಜನದ ಕೆಂಡ ಎಂಕಲೇ ಕರಿನ 30 ವರ್ಷ ಇಂಚಿ ತೂವೊಂದಲ್ಲ ಪೃಥ್ವಿರಾಜನ್ ಬಹುಶಃ ವಿಜಯಣ್ಣನ ಬಾಯ್ದ ಪಾತೆರನೇ ಏತೋ ಸರ್ತಿ ಪೃಥ್ವಿರಾಜ್ ಏತೋ ಸರ್ತಿ ಆರ್ನ ಭಾವದ ಜೀವಲ ಪೃಥ್ವಿರಾಜ್ ಜೂಲಿಯಟ್ ಅಲ್ಪ ಕುದೊಂದಿಲ್ಲ ಓ ಸಾರಿ ಬಲೆ ಕಾಂಡೆ 11 ಗಂಟೆಗೆ ಬರ್ಪೆನ್ ಬರ್ತಲ್ಲ ಅಣ್ಣ ಬೇಗ ಬೈದಲಿತ್ತೆ ಜೂಲಿಯಟ್ ನಮಗೆ ಯಾರು ಎರಡು ಪಾತೆರ ಪಂಡ ಜನಕೆಂಡ ಜೂಲಿಯಟ್ ಕೇವಲ ಕಲಾ ಜಗತ್ತದ ಕಲಾವಿದ ಮಾತ್ರ ಇತ್ತು ವಿಜಯಣ್ಣನ ಶಿಷ್ಯಲ್ಲ ಅಂದ್ ವಿಜಯಣ್ಣ ಜೂಲಿಯಟ್ಗೆ ಶಾಲೆ ಕಲ್ಪಾದರು ನಿಕ್ಲೆ ಗೊತ್ತುಂಡಾಜು ಗೊತ್ತುಜಿ ಇಂಕಲ್ನ ವಿಜಯಣ್ಣ ಕೆಲವು ಅವತಾರಗಳು ಮಾತಾ ಇತ್ತಾನೆ ಆರು ಇಂಚ ರಂಗೋಗಿ ಬರ್ಪನೆ ದುಂಬೆ ಹೈಸ್ಕೂಲ್ ಕಡತದ ಕಾಲೇಜಿಗೆ ಪೋನಾಗನೆ ಆರು ಜೋಕ್ಲಿಗೆ ಆರಡ್ದು ಕಿನ್ನಿ ಹಾಕ್ಲಿಗೆ ಹೈಸ್ಕೂಲ್ ಹಾಕ್ಲಿಗೆ ಜೂನಿಯರ್ ಕಾಲೇಜ್ ಹಾಕ್ಲಿಗೆ ಆರು ಕಲ್ಪಾಮಿತ್ತು ರಂಚ ಒಂಜಲೆ ಕೊಡು ಜೂಲಿಯಟ್ ಇರ್ ಕಾರ್ಬತ್ತೋಡು ಗುರುನ ಕಲಾವಿದೆ ಯಾನ್ ಮಸ್ತ್ ಕೊಂಗಾಟ ಮಲ್ಪುನ ಒರಿ ವರ್ತಿ ಪ್ರೀತಿದ ಆಗರ ಅಣ್ಣಂದು ಪನ್ನಗ ಐಟ್ ಒಂಜಾತ್ ಭಾವನೆಲ್ಲ ಜಿಂಜ ಅಂದ್ರೆ ಇಡೀ ಕಲಾ ಜಗತ್ತು ಸಂಸ್ಥೆದ ಅಲ್ಲಿ ಮೆಗ್ದಿ ಅಲ್ಲಿ ಪಲ್ದಿ ಅಲ್ಲಿ ಜೋಕ್ಲಿಗೆ ಅಪ್ಪೆ ಅಲ್ಲಿ ಕಲಾ ಜಗತ್ತು ಚಿನ್ನ ಮಾಡು ಬಹುಶಃ ಒಂಜಿ ಎತ್ತೋ ವರ್ಷದಂಚಿ ಎನ್ನ ಪ್ರಾಡ್ದು ಅಂತೆ ಮಸ್ತ್ ಕಡಿಮೆ ಅಂಡ್ ಎಲ್ಲೇ ಬಾಲೆಡ್ದಿಂಚಿ ಎನ್ನ ಒಂಜಿ ಸಂಗಡು ಇಪ್ಪನ ಎನ್ನ ಊರ್ದಾಲ ಅಲ್ಲಿ ತೋನ್ಸಿದಾಲ ಜೂಲಿಯಟ್ ಇನ್ನು ಬೈದ್ನೇಗೆ ಸಂತೋಷ ವೆರಿ ಗುಡ್ ಯಾನ್ ದಯಾನಂದ ಶೆಟ್ಟರ್ ಲೆಪ್ಪಡು ಈ ಸಂಸ್ಥೆದ ಮ್ಯಾನೇಜರ್
ಪ್ರಬಂಧಕರು ಬಾಂಬೆ ಬಣ್ಸ್ ಅಸೋಸಿಯೇಷನ್ ಕರೆನ ಸುಮಾರು 1.5 ದಶಕದಿಂದ ಕೆಲಸ ಮಾಡ್ತಾರೆ. ದಯಾನಂದಣ್ಣ ದಯಮಲ್ತದ ಇರು ಚಾವಡಿಗೆ ಬತ್ತದ ಈ ಅಂಕಲ್ನ ಈ ಮೋಕೆದ ನನಗೆ ಲೀಲಾಧರ್ ಬಲೆ ಕ್ಯಾಟಿಂಗ್ ಲೀಲಾಧರ್ ಎಂಕ್ಲೆಗೆ ಏಪಲ ಎಂಕಲ್ನ ಬಂಜಿದ ಬಡಾವ್ಗೂ ಬೋಡೈನಂಚಿನ ವಸ್ತುನು ಆ ಸಂದರ್ಭಗೂ ಸರಿಯಾದ ಒಂಚೂರು ಕೋಪ ಮಲ್ಬೇರೋರ ಅಂಡಲ ಸಜ್ಜನೆ ಪಾತೆರ ಮಾತ ಸಬೆಟ್ಟು ಪನ್ಪೇರು ಅವತ್ತಂದೆ ಎಡ್ಡೆ ಪಡಿಕೆಗೆ ಎಲ್ಲ ಆರ್ನಾಯಿನಂಚಿನ ನೋಡಿ ಆರು ಕೊರ್ಪನಂಚಿನ ನಮ್ಮ ತುಳುತ್ತ ನಡತೇನು ನಡಕೆಲೇನು ಆಯ್ತಾ ಸಂಪ್ರದಾಯದ ಪೊರುಳು ಪೊಲಿಕೇನು ಅಂತೆ ಆರ್ನೋಲೈಡ್ ದಿಂಜಾವಂದನಾರೆ ಮ್ಯಾನೇಜರ್ ದಯಾನಂದ್ ಶೆಟ್ರು ದಯಾನಂದನ ಬಗ್ಗೆ ಏನು ಪರಡಾಪಡು ಈ ಸಂಘದ ಮ್ಯಾನೇಜರ್ ಅದರಲ್ಲಿ ಪುನತ್ತು ಎನ್ನ ಒಂಜಿ ಒಂಜಿ 2-3 ವರ್ಷ ಮಲ್ಲೆ ರಾತೆ ಅತೆ ಹಂಡ ಏನ ಮಾಮ ಬಣ್ಸಂಗೋಡು ಇಪ್ಪಳಾಗತ್ಲ ಎಂಗಳೊಂದು ಸಂಬಂಧ ಬಾರಿ ಶೋಕದ ಕೊರುಂಬಿನ ಗೌರವ ಯಾನರ ಗೌರವ ಕೊರ್ಪಿನ ಯಾರೇನು ಕೊರ್ಪಿ ಬಾರಿ ಶೋಕದ ವ್ಯವಹಾರ ಆ ಒಂಜಿ ಗೌರವ ಒಂದಿನ ಅವರಿಗೆ ಸಾತ್ವಿಕ ಯಾರು ಅರೆಗೆ ಮನಸ್ಸ ಅರೆಗೆ ದೇವೇರು ನನ್ನ ಒಂಜಾತ ಆಯುಷ್ಯ ಕೊರಡು ಸುಖ ಸಂಪತ್ತನ್ನು ಕೊರಡು ಆ ರೀತಿ ಬೇರೆ ಕೊರಡೆ ದೇವರೇ ಪಂಡು ಅದನ್ನ ಮೆಗ್ಗಿನ ಜಾಗಡುತ್ತಾರೆ ನಟನು ಆಶೋ ಪಾಂಗಾಳ ಬಲೆ ಅಶೋಕ್ ಶೆಟ್ಟಿ ಪಾಂಗಾಳ ಅಶೋಕ್ ಶೆಟ್ಟಿ ಪಾಂಗಾಳ ಕೊಡವರಿ ಪೃಥ್ವಿಲಕನೆ ಒಂಜಾತ ಕಾಲೊಡ್ದುಂಚಿ ವಿಜಯಣ್ಣನ ಕೋಪನು ತಾಪನು ಮೋಕೆನು ಪ್ರೀತಿನು ಅರ್ತಿನು ಬಣ್ಣನು ದುನ್ನನು ಮಾತ ಆರ್ನ ಒಲ ದಿಂಜವನ್ನ ನಕ್ಲೇಡಿ ಆಶು ಪಾಂಗಾಳ ಅಲಿಯಾಸ್ ಅಶೋಕ್ ಶೆಟ್ರಾರು ಎಂಕಲ್ನ ಮೋಕೆಡಿ ಎಂಕ್ಲಾರನ ಆಶು ಪಾಂಗಾಳನ ಲೆಪ್ಪುನ ಅಶೋಕು 8 ವರ್ಷ ಪ್ರಾಯ ಆಂಡ 8 ವರ್ಷ ಸಂಬಂಧ ಎನ್ನೋ ಆ ನಿರ್ದಿಂಚಿ ಏಪಾಯ ಪುಟ್ಟದೇನ ಆ ನಿರ್ದಿಂಚಿ ಒಂಜಿ ಕೊಂಗಾಡದ ಸಂಬಂಧ ಕಲಾಜಗತ್ತು ಸಂಸ್ಥೆ ಕಟ್ಟನಗ ಎಂಗಿಲ್ ಬಲ ಕೊರ್ತಿನ ಏನ ಸಂಬಂಧದಕ್ಕಲು ಎನ್ನ ಊರ್ದಾಗಲ ಪೈಕೀಡು ಅಶುಗಲ ಕತ್ತಿನ ಸುಮಾರು ಒಂಜಿ 5 ಜನ ತೆರಡಾಯ್ತು ಸುರುತ ಜಾಗಡು ಅಶೋಕ್ ಶೆಟ್ಟಿ ಪಾಂಗಾಳು ಏನಕ್ಕೆ ನಮ್ಮ ಟಿವಿದ ಒಂಜಾತ ಪ್ರೇಕ್ಷಕರು ಅಥವಾ ವೀಕ್ಷಕರು ತೂಂದಿತ್ತೆರಡ ಅಗಲಿಗೆ ಯಾನುಕರು ವಿಚಾರ ಒಂದು ಸಂಸ್ಥೆ ಕಟ್ಟಿನ ವ್ಯಕ್ತಿ ಆ ವ್ಯಕ್ತಿಲನ್ನು ಆ ಸದಸ್ಯರು ಎಂಚ ದಿವಂದೇ ಪಂತನೇಕ್ ಈ ಜೂಲಿಯಟ್ ಈ ಪೃಥ್ವಿರಾಜ್ ಈ ಚೌಟೇರು ಈ ಅಶೋಕ್ ಪಾಂಗಾಳು ಈ ಸುರೇಂದ್ರ ಕುಮಾರ್ ಹೆಗಡೆ ಸಾಕ್ಷ್ಯ ಪೇರು ಸುದೀರ್ಘವಾಯಿನ ಈ ಅವಧಿಡು ಇಂಚಿನ ಎಡೆಡ್ಡೆ ಕಾರ್ಯಕ್ರಮ ಕೊರಡ್ಡ ಎನ್ನ ಎಂಗ್ ಬೆರಿಕ್ ಬೆನ್ನೆಲುಬು ಅನ್ಪೇರು ಅಂಚಿನ ಶಕ್ತಿ ಕೊರ್ತಿನ ಈ ಒಂದು ಬಳಗ ಈ ಹೊಸ ಗ್ರೂಪ್ ಒಂಜಿ ಬತ್ತೆರಡ ಅಗಲಿಗೆ ನಾನು ತೋಜ ಇಂಚಿನಾಗಲೇ ಏನಟ್ಟು ಉಲ್ಲೇರಮ್ಮ ಅನ್ ಪನ್ಪ ನಿಗಲಿಗ್ಲ ಒಂಜಿ ಅಗಲ ಒಂಜಿ ದಾರಿದೀದ ದೇಪಾಪೇರು ಈ ಸಂಸ್ಥೆ ಅದು ಗಟ್ಟಿ ಅವರೇ ಕಾರಣವೇ ಈ ಸಂಸ್ಥೆಯನ್ನು ಏನನ್ನು ಪ್ರೀತಿ ಮಾಡೋ ಲಕ್ಷ ಗಟ್ಟಲೆ ಜನ ಇಪ್ಪನಗ ಎಂಗಳಿಗೆ ಖುಷಿ ವಾ ನೆಕ್ಲ ತಡೆದಂತೆ ಪ್ರವಾಹದ ಎದುರು ನೀನ ಶಕ್ತಿ ಬತ್ತಿನ ಅಶು ಪಾಂಗಳ ಕತ್ತಿನ ಏನ ಸದಸ್ಯರಾಗಲಿ ಕಲಾವಿದೇರಿ ನಾಟಕ ಕಲಾವಿದೇರಿ ಆಗಲಿ ಸಾಹಿತಿಲಿ ಎಡ್ಡೆ ಭಾಷೆ ಗೊತ್ತಿತ್ನಾಗಲಿ ಎಡ್ಡೆ ಸಂಸ್ಕೃತಿ ಗೊತ್ತಿತ್ನಾಗಲಿ ಎಡ್ಡೆ ಜೋಕ್ಲನ್ನ ಎಡ್ಡೆ ರೀತಿ ಬುಲೆಪಾದ್ನಾಗಲಿ ಸಮಾಜ ಮಾದರಿ ಆಪಿನ ವ್ಯಕ್ತಿನ ಕೊಡ್ತಿನ ಕಲಾ ವಿಜಯಣ್ಣ ಆ ಸಾಲಡಿಯಾನ BS5 BS5 ಬಲೆ ಒಂದು ಕೊಡೊಂಜಿ ಎಂಗಲ್ನ ಕಲಾ ಜಗತ್ತದ ಒಂಜಿ ಚಕ್ರಬಣ್ಣ ತಪ್ಪ ಒಂದು ಮಾತಾ ಈ ಆಟಿಡೊಂಜಿ ಕೂಟದ ಸಬ್ಜೆಕ್ಟ್ಲ ಒಂದೇ ಆದುಂಡು ಒಂಜಿ ತುಳುವೇರ್ನ ಸಂಘಟನೆ ಬೊಂಬಾಯಿಡು ಎಂಚ ಸದಸ್ಯರ ದಿವೊಂದು ಸಾಕ್ಷ್ಯಾಪೆ ಈ BS5 ಅನ್ನೋ ವ್ಯಕ್ತಿ ಇನಿಕ್ 41 ವರ್ಷ ಜನ ಒಟ್ಟುಡೆ ಇನಿಕ್ ದಿನೋಲೆ ಹೆಂಗ್ ಪೋದ ದಾಯಿಗೆ ದಾಲ ಕೆಲ್ಸಕ್ಕೆ ಬಾರಿ ಚಾಕ್ರಿ ಕಲಾಜಕುದ ಚಾಕ್ರಿಗಾದ ಇಪ್ಪುನಾಗ ಚಾಕ್ರಿ ಬಣ್ಣಿಗೆ ಪ್ರೀತಿ ಅವು ಎನಮಿತ್ತದ ಪ್ರೀತಿ ಸಂಸ್ಥೆ ಪ್ರೀತಿ ಇಡೀ ಪೂರ ಸದಸ್ಯರು ಅಪಗ BS5 ಅನ್ಕೊಂಡ್ವೇರು ಓಲ ಬತ್ತಿಗಳ ಒಂದು ಫೋಟೋ ತೆತ್ತದ ಮನ ಭಯ ಬತ್ತದ ಆಂಡ್ ಎಂಕಲ ಕಲಾ ಸಂಸ್ಥೆ ಸದಸ್ಯರು ಬಂದು BS5ಗೆ ಆ ಮೋನೆಡೆ ದಾಲ ಬುಡ್ಚಿ ಪ್ರೀತಿ ವಿಶ್ವಾಸ ಮಾತ್ರ ಬ್ಯಾಂಕ್ ಏನೊಟ್ಟು ಜಾಬ್ಗೆ ಇತ್ತಿನ ವ್ಯಕ್ತಿ ಇನ್ನಿಕ್ಲ ಒಟ್ಟುಡಿಲ್ಲ ಒಂಜಿ ದಿನ ಏನು ಎದುರುಪಾತಿರ್ನ ಇಜ್ಜಿ ಖಂಡಿತವಾದ್ಲ ಈ ಸಾಕ್ಷಾತ್ ಒಂಜಿ ದಿನ ಕಲಾಜದ ಒಂಜಿ ದಿನ ಲಡಾಯಾತೆ ಅದಕ್ಕೆ ಸಾಕ್ಷಿಯೇ ಮಗುದು ಇನಿ ಈ ಸಂಸ್ಥೆ ಬಗ್ಗೆ ಪನೊಡಾಪುಂಡು ದಯಮಣ್ಣಗ ಅಂತಾರಾಷ್ಟ್ರೀಯ ಮಟ್ಟದ ಜನಗಳಿಗೆ ಒತ್ಬೋದು ಎತ್ತುನ ಒಂಜಿ ವಿಚಾರ ಐಕಾದ ಪಾತ್ರದಲ್ಲಿ ಕ್ಷಮೆ ಕೊರ್ಲಿ ನಮ್ಮ ಕೃತೇಶ್ ಪ್ರಮೋದ್ ಪ್ರಮೋದ್ ಬಲಣ್ಣ ಒಂದ್ಪೂರ ಇತ್ತದ ಜೋಕುಲ್ ಮಾತು ಪ್ರಮೋದ್ ಮೊಗಲ್ ಪೂರ ನಮ್ಮ ಎರ್ನ ಮೂಲಕ ವಿಜಯಣ್ಣನ ಮೂಲಕ ಒಡೆ ನಮ್ಮ ಬೊಕ್ಕರಿ ನಮ್ಮ GK ಕೆಂಚನಕೆರೆ ಏನಾಡ್ದು ಬೊಕ್ಕ ಒಂಜಿ ಒಟ್ಟಾತಿರ್ ಮಾಡ್ಬೋ ಅವು ಸುಜಾತ ಮಾಡ್ಬೋ ಕುದೊಂದಾಲು ಕೃತೀಶ್ ಪ್ರತಿಮಾ ಇಂಚಿನ ಎತ್ತೋ ಜೋಕ್ಲ ಒಟ್ಟುಡು ಕುಡೊಂಜಿ ವರ್ಗ ರೆಡಿ ಆತನ ಈ ಹುಡುಗಿ ಪ್ರತಿಭೆದ ರಾಶಿ ತುಪ್ಪೆ ಪ್ರತಿಭೆದ ತುಪ್ಪೆ ದಾಲ ಒಂಜಿ 12 ವರ್ಷದ ಹುಡುಗಡ ಅದ್ಭುತವಾದ ಒಂಜಿ ಕ್ರಿಯಾಶೀಲತ್ವ ಉಂಡು
ಒಂಜಿ ಕೆಲಸನು ಸಕ್ಸಸ್ ಮಲ್ತು ಕೊರ್ಪಿನ ಶಕ್ತಿ ಉಂಡು ಇವೊಂದು ಬಾರಿ ಸುಲಭ ಆಗ್ತದೆ ನಮ್ಮ ಟಿವಿಗೂ ಮುಲ್ಪ ಎಂಕ್ಲು ಶೂಟಿಂಗ್ ಮಲ್ತದ್ದು ಈ ರೀತಿಯ ಸ್ಥಳೀಯ ಕಲಾವಿದರ ಮಾತ್ರ ಪಾಡ್ದು ಕಾರ್ಯಕ್ರಮ ಕೊರ್ಪಿನ ಅದು ಸುಲಭ ಆಗುತ್ತೆ ಇನಿ ಅವಕಾಶ ಕೊರ್ಲಕ್ಕ ಇನಿ ಸುನಿಲ್ ಲಕ್ಕತ್ತಿನ ಒರಿ ಸುನಿಲ್ ಬಲ್ಲಣ್ಣ ಸುನಿಲ್ ಲಕ್ಕತ್ತಿನ ಒರಿ ಸ್ಥಳೀಯ ಕಲಾವಿದೆ ವೇದಿಕೆ ಪನ್ನಾಗ ಎಂಕ್ಲು ಏತು ಖುಷಿ ಆಪುಣು ಇನ್ನೀಗ ನಮ್ಮ ಟಿವಿದಲ್ಲಿ ಪಂದ್ರೆ ಉಂಡು ಸಂಗೀತದ ಮೂಲಕ ಬೊಂಬಾಯಿದ ಮರಾಠಿ ಮನ್ನಡು ಚಿಗಿರ್ದಿನ ಒಂಜಿ ತೆಗಿಲು ಒಂಜಿ ಮರಾದು ಬುಲಿನ ಒರಿ ಸಂಗೀತಗಾರನ್ ಪನ್ಪೆ ನಮ್ಮ ಒಂಜಿ ವಿದ್ಯಾರ್ಥಿ ಒರಿ ವಕೀಲೆ ವಕೀಲತ್ತೆ ಬಟ್ ಇಂಚು MBA ಮಲ್ತ ಹುಡುಗಿ ಇನ್ನು ಪದ್ಯ ಮಾಡ ಖುಷಿ ಆಗ್ಬಿಡು ಸೊ ಅವಕಾಶ ನಮ್ಮ ಈ ವೇದಿಕೆ ಕೊರನೈಕ್ ಮುಂಬೈದಾಗಲೇ ಪೂರ ಒಂಜಿ ಖುಷಿ ಒಂದು ಇಂಚಿನಲ್ಲಿ ಕೊರೊಂದುಂಡು ಈ ಸಮಸ್ಯೆ ಕಲಾ ಜಗತ್ತು ಓಕೆ ಇನ್ನಿಗೆ ಬರೋಡಾರ್ದು ಸಾರಿ ಗುಜರಾತ್ರದ್ದು ಬೈದೇರಿ ಸುಕುಮಾರ್ ಇನ್ನು ಸಂಗೀತ ಕ್ಷೇತ್ರ ಕೊಂಚ ಕೊಡುಗೆ ಮುಂಬೈ ನಮ್ಮ ಒಂದು ತುಳುವೆರ್ನ ಜಾಗ ಅತ್ತು ಒಂದು ಮರಾಠಿಗೆ ಈ ಮುಲ್ಪ ತುಳು ಪ್ರತಿಭೆಗಳು ಅರಳುನ ರೀತಿನ ತುಲೆ ಒಂದು ತುಳುತ ಅದ್ಭುತವಾದ ಪ್ರತಿಭೆ ಒಂದು ಏತು ಶೋಕುಡು ಪದ ಪನ್ಬೇರಿ ಒಂದು ಗೊತ್ತಾವಡು ಮುಲ್ಪ ಬತ್ತದು ನಮ್ಮ ಪ್ರಕಟನ ರೀತಿ ಏತು ಪೂರ್ಲು ನಮ್ಮ ತೋಜುವರ್ನ ರೀತಿ ಏತು ಪೂರ್ಲು ಎಂಕಲೆ ಖುಷಿ ಆಪು ದೇಪಣ ಒಳನಾಡ್ದಾಗಲು ಮೆಚ್ಚೋಡು ನಮ್ಮನು ಈ ಮುಲ್ಪ ಬತ್ತದು ರಿಯರ್ಸಲ್ ಮುಲ್ಪ ರಡ್ಡು ರಿಯರ್ಸಲ್ ಮುಲ್ಪ ಇಜ್ಜಿ ಬಂಗಾಪುಡು ಆನ್ಲೈನ್ ಮ್ಯೂಸಿಕ್ ದಾಗಲಿ ಓಲೋಲು ಕುದೊಂದು ಬಾರ್ಸವನ್ ಮೊಗಲು ಇಲ್ಲಾಡು ಕುದೊಂದು ಕೇನೋಡು ಆಂಡ್ಲ ಉಮೇದಿ ಏತು ಪೂರ್ಲ ತೆಲುಗಿದ ಪಿರೋಡು ಲಡಾಯಿ ಎಜ್ಜಿ ಮಸ್ಸರೆಜ್ಜಿ ದುರ್ಬುದ್ಧಿ ಇಜ್ಜಿ ನೆಗೆಟಿವ್ಸ್ ಇಜ್ಜಿ ಪೂರ ಧನಾತ್ಮಕ ಚಿಂತನೆದ ಭಾರಿ ಚೌಕದ ಒಂಜಿ ಬಳಗ ಒಂದು ಆ ವಿಜಯಣ್ಣನ ಮೋನೆಡು ತೋನಾಗ ಆ ಪ್ರತಿಭೆ ಉರ್ಕಾದು ಬರ್ಬಿಡು ಇನ್ನು ಟಿವಿ ತಿರ್ಗವನಾಗ ನಮ್ಮ ಯೂಟ್ಯೂಬ್ ತೋನಾಗ ವಿಜಯಣ್ಣ ಬಂದಾಗ ಮಾತ್ರ ಖುಷಿ ಆಗ್ಬಿಡು ಅರೆ ಬೋಶಿನಿಗೆ ಒಂಜಿ ಲಕ್ಷಗಟ್ಲೆ ಜನಕ್ಕೂ ಅಲ್ಪ ಅರೆಗೆ ಅದ್ರ ಅಭಿಮಾನುಲ್ಲೇ ಇನ್ನಿಗೆ ವಿಜಯ್ ಅಂಚಿನ ಮೂಲ ಪದ್ಯ ಬಂದಾಗ ಲೈವ್ಡ್ ಬಂದಾಗ ಬಹುಶಃ ಎಂಗಲಿಗೆ ಕಲಾ ಜಗತ್ತುಗ ಅಭಿಮಾನುలు ಜಿಂಜಿದು ಹೋಗ್ಬೇರಿ ಈ ಕಾರ್ಯಕ್ರಮ ಅದಾದ್ಬಿಟ್ಟು ಸದಾನ್ ಲಕ್ಕತ್ತಿನ ಅಥವಾ ನಮ್ಮ ಹುಡುಗಿ ಗಣೇಶ್ ಶೋಕದ ಜವಣೇರ್ ಮತ ನಮ್ಮ ಕಲಾ ಜಗತ್ತು ಟೀಮ್ ಮತ ಬಲೆ ಸದಾನಂದ್ ಅಶೋಕ್ ಪವಾರ್ ಬಲ ಈ ಹುಡುಗಿಗೆ ಮರಾಠಿ ಹುಡುಗಿ ಎಲ್ಲಿಲ್ಲಕ್ಕೆ ನೊಟ್ಟುಲ್ಲೆ ಓವು ಕೆಲಸದ ಡ್ರೈವಿಂಗ್ ಮಲ್ಪೆ ಎನಗ ಡ್ರೈವರ್ಲ ಏನೆ ಕ್ಯಾಟ್ರಿಗ್ನ ಮ್ಯಾನೇಜರ್ ಆಯ್ನೆ BJP ತೊಂಜಿ ಘಟಕದ ಅಧ್ಯಕ್ಷಗೆ ಆಡೋಕೆ ಏನೊಟ್ಟು ಉಲ್ಲೆ ಅಲ್ಪ ಎತ್ತೋ ವರ್ಷದೊಂಜಿ ಪೂರಾ ಕೆಲಸ ಮಲ್ಪೊಂದು ಎನ್ನ ಇಡೀ ಫ್ಯಾಮಿಲಿ ಅಂಟುಗಲೆ ತುಳು ಬರ್ಪುಂಡೆ ಎನ್ನ ಸಿನಿಮಾಡೊಂಜಿ ಬರ್ಪೆ ರಡು ಮುಂಜಿ ಪಾತ್ರ ಒಂದು ಬರ್ಪೆ ಅಣ್ಣ ಎಂಕ ತುಳು ಶಬ್ದ ಕೊರ್ಲಡೆ ಕೊರಿಯೆ ಲಾಯಕ್ ಪೊಂಡು ಬೈತೆ ಇದು ಇಡೀ ಡೊಮ್ಮಲ್ ಉಂಡು ಯಾನು ಚಿತ್ರ ವಿಜಯಣ್ಣ ಸಿನಿಮಾಡ ಆಕ್ಟ್ ಮಲ್ದೆ ಬಡ್ಡದು ಆಯನೇನೋ ಫೋಟೋ ಸೊ ಇಂಚಿನ ಜೋಕುಲು ನಮ್ಮಟ್ಟು ಒಂದು ಜಾತ್ ಜೋಕುಲು ವೆರಿ ಗುಡ್ ಬೇತೆ ಕಲಾವಿದರೆ ಮೊಗಲ್ ಪೂರೆ ಏಪಲೆಂಗ್ ಸನ್ಮಾನ ಮಲ್ತದ ಬೊಡ್ಚಿನ್ ಬಂದ್ಪೇರಿ ಆಂಡಲ ಇನಿ ಪ್ರಕಟನಾಗಲಿ ಇರುವೇರಿ ಶೈಲಕನ ಗ್ರೂಪ್ ಮಾತ ಏಪಲ ನಮ್ಮ ಗ್ರೂಪ್ ಮಾತ ತೊಂದರೆ ಬಟ್ ಇನಿ ಸುನೀಲ್ ಬಲೆಮ್ಮ ಸುನೀಲ್ ಆಂಡ ಸುಕುಮಾರ್ ಓಕೆ ವೆರಿ ಗುಡ್ ಆಂಡ್ ಬಹುಶಃ ನಮ್ಮ ಇನ್ನಿತ ಈ ರಡ್ನೆದ ಹಂತದ ತಮ್ಮನನ್ನು ಪೂರೈಸಾದಂತೋಜುಂಡು ಮಾತಾಡಿಗ್ಲ ನಿಕ್ಲೆ ಕುಡರ ಯಾನು ನೆನಪು ಮಲ್ಪಡು ಕರಿನ 42 ವರ್ಷದ ಈ ರಂಗದ ನಡಕೆಡು ಕಲಾ ಜಗತ್ತು ಯಾ ನೆಪಲ ಪಂಡ್ರೆ ಕೇವಲ ಕಲೆತ ಜಗತ್ತತ್ತು ನಿಜವಾಯಿನ ಜಗತ್ತು ಬದುಕದ ನಾಟಕ ಮಾತ್ರ ಎತ್ತು ಬದುಕನ ಕಲ್ಪವನಂಚಿನ ಎತ್ತೋ ಸರ್ತಿ ಜಿಕೆ ಬಲೆ ಬಲೆ ಜಿಕೆ ಕೆಂಚನಕೆರೆ ಜಿಕೆ ಬಲೆ ಚಾವಡಿ ಬಲೆ ಜಿಕೆನ ಬಗ್ಗೆ ಎರಡು ಪಾತ್ರ ಪನೋಡು ದಯಕೆಂಡ ಎಂಕ ಮರೆ ಅರ್ನ ಬಾರಿ ಏಪಲ ನೆನಪಾಪನ ಅರ್ನ ತೆಲಕೆ ಜಿಕೆ ಓವೇ ಅರ್ನ ಇಡೀ ಪುದರ್ ಗೋಪಾಲಕೃಷ್ಣ ಕೆಂಚನಕೆರೆ ವಿಜಯಣ್ಣನೊಟ್ಟಿಗೆ ಇತ್ತೆ ಮಸ್ತ್ ಕಾಲುಡಿದಿಂಚಿ ಬೇತೆ ಅವಕಾಶಲೆಗ್ ಆರು ಒದಗೊಂದುಲ್ಲೇರು ಜಿಕೆನ ಜನಕಲ್ದ ಆಪನ ಲಾಭ ಹೆಂಚಿನ ನಂಕಂದು ಕೆಂಡ ಒಂಜಿ ಅಕ್ಲ ಕಲಾಪ್ರಿಯರು ಸಜ್ಜನೇರು ಎರಡನೇದಾದ ಒವ್ವೇ ಪಾತ್ರ ನಿರ್ವಹಣೆ ಮಲ್ಪೇರು ರಂಗದ ಪಾತ್ರ ಮಾತ್ರ ಅತ್ತು ತುಲೆ ಇನಿ ನಿರ್ವಹಣೆದ ಪಾತ್ರ ಬೋಡಿತೀನಿ ಯಾನು ಓಲಾ ದೂರೋಡಿತ್ತೆ ಯಾನು ಇಡ ಮುಟ್ಟುನಂಚಿನ ಎಂಕ ದಾಲ ಇನಿ ಭರವಸೆಲ್ಲ ಇಜ್ಜಂಡು ಓಲೋ ರೈಲ್ದ ಮಾರ್ಗ ಬಸ್ದ ಮಾರ್ಗ ಕಡೆಗೆ ವಿಮಾನದ ಮಾರ್ಗ ಎಂಜಣ್ಣ ಮಾತಾದು ಸ್ಟೇಜಿಗೆ ಮುಟ್ಟುಂಡು ಆತೆ ಆ ಪೊರತಕ್ಕೆ ವಿಜಯಣ್ಣಗೆ ಆಪನಂಚಿನ ಬೇಗುದಿ ಆತಂಕ ಕಳವಳ ಅಂಚನಕ್ಕೆ ಮಾತಾ ಉತ್ತರ ಆದ ತಿಕ್ಕನಾರಿನಿ ಜಿಕೆ ಕೆಂಚನಕೆರೆ ಐದವರ ವಿಶೇಷವಾದ ವಿಜಯಣ್ಣನ ಪರವಾದಲ ಅವತ್ತಂದೆ ಇನಿತ ಈ ದಿನತ್ತ ನಿರ್ವಹಣೆದ ಪರವಾದಲ ಅರೆಗೆ ಸಮಸ್ತ ನಿಖಲ್ನ ಮಾತಿರಲಿನ ಪರವಾದ ಅಭಿನಂದನೆ ಕೊರೊಂದು ವಿಶೇಷವಾದ ವಿಜಯಣ್ಣನ ಆಶೀರ್ವಾದ ಅರಿಗೆ ಉಪ್ಪಡದು ಎನ್ನುವೆ ಅಂಚ ಸಂತೋಷ ಆವೊಂದುಂಡು ಈ ಗಳಿಗೆಡು ಎಂಕಲ್ನ ಮೋಕೆದ ಶ್ಯಾಮ್ ಶೆಟ್ರು ತಿರ್ತುಕುದೊಂದೇರು ಇಡೀ ಮುಟ್ಟ ನಡಬಾದು ಕೊಡ್ತೇವೆ ಕಾಂಡದ ಬುಕ್ಕ ಯಾಂದನ್ ವಿಶೇಷದ ಉಲ್ಲೇಖ ಸಾವಿದ ಎಂದು ಕೆಂಡ ಏರ ವರಿಯನ ಮಸ್ತ್ ಪ್ರೋತ್ಸಾಹ ನಂಗೆ ಬೂಡಾಬಂಡು ಸಮಯಗೂ ಸರಿಯಾದ ಹೆಗ್ಡೆರ್ಲ ಕೈ ಸೇರೊಂಡೇರು ವಿಶೇಷವಾದ ಈ ಪಶ್ಚಿಮ ವಲಯದ ಎಂಕ ಅವಂಜಿ ಪನುಡು ತೋಜುಂಡು ವಿಜಯಣ್ಣ
ನಮ್ಮ ನಗರದ ಪಶ್ಚಿಮ ಸಬರ್ಬಿಟ್ಟು ಮಸ್ತ್ ಜನ ಎಡ್ಡೆಡ್ಡೆ ಸಿಂಗರ್ಸ್ನಾಗಲಿ ಎಡ್ಡೆಡ್ಡೆ ನಾಟಕದ ಅಭಿನೇತನಾಗಲಿ ಇನ್ನು ಮೂಜಿ ಜನತ ಎಂಗೆ ವಿಶೇಷವಾದ ಪನೋಡು ಪ್ರತಿಮಾ ಅವಾರ್ಡ್ ನಮ್ಮ ಸುಜಾತ ಅವಾರ್ಡ್ ಮೆಕ್ಲು ಮಾತ ಇನ್ನು ಇಂಚ ನಮ್ಮೊಟ್ಟಿಗೆ ಸೇರೊಂಡಿರೋ ಖುಷಿತ ವಿಚಾರ ಬಹುಶಃ ಬರ್ಪನ ದಿನಗಳು ವಿಜಯಣ್ಣನ ಕನೋಕ್ಲೇನು ಮಸ್ತ್ ರಂಗದ ಕನ ಉಂಡು ಅರಿಗೆ ವಿಜಯಣ್ಣ ಏಪಲ ಹೆಂಗಂದು ಏನು ಪನ್ಪುನೆ ಅರಿಗೆ ಚಿರಯೌವನಿಗೆ ಯಾರು ಏಜ್ ಎಂಕ್ಲೆ ಏಪಲ ವಿಜಯಣ್ಣನ ಕೌಂಟ್ ಮಲ್ಪುಜ ಬೇರೆನಂತ ಕೌಂಟ್ ಮಲ್ ಬೇರೆ ನಾಪುಣ್ಣಿಚ್ಚಿ ದೇವಣ್ಣ ಗಡ್ಡ ಕಪ್ಪೆ ಪುಣ್ಣ ಅಂಚ ಏಪಲ ಅಂಚನೆ ಉಪ್ಪಡೆ ಎಂಕಲ್ನ ಸುರೇಂದ್ರಣ್ಣೆ ಕುಡರ ಒಂಜಿ ಪಾತೆರ ಪಂಡದು ಇನಿತ ಈ ಪೊರ್ತುಡು ದಾಯೆ ಇಂದು ಮಾತ ಬೋಡುಂದು ಕೇಂಡ ನಮ್ಮ ಮಾತ ದುರಿತ ಕಾಲಡುಲ್ಲ ಬಂದುಲೆ ದುರಿತ ಕಾಲಂದು ಕೇಂಡ ಬದುಕದ ಒಟ್ಟು ಸಾಮಯಿಕ ಸಾಂದರ್ಭಿಕ ಬೊಕ್ಕ ನಮ್ಮ ವೈಯಕ್ತಿಕ ಬದುಕದ ದುರಿತ ಓಲ್ಲ ಎಡ್ಡಂಜಿನ ವಿಚಾರಗಳು ಆ ಒಂದು ಪೂಜಿ ಎಡ್ಡಕ್ಕೆ ವಿಚಾರ ಕೇಂದ್ರತಿ ಕೂಜಿ ಎಡ್ಡ ಸುದ್ದಿ ಕೇಂದ್ರತಿ ಕೂಜಿ ಇಂಚಿನ ಪೊರ್ತುಡು ಕಲಾವಿದರ ದಾದ ಮಲ್ಪೊಲಿ ರಂಗೋಡು ತೊಡಗಿಸಾಯನಾಗಲು ವಿಜಯಣ್ಣನಂಚಿನ ರಂಗೋಡೇ ಆಕಲ್ನ ಬದುಕನ್ನು ಆಕಲ್ನ ಭವಣೆಯನ್ನು ಆಕಲ್ನ ಸಂಸ್ಕೃತಿನ ಸಂಸ್ಕಾರ ತೊಜ್ಬಾಯನಾಗಲು ದಾದ ಮಲ್ಪೊಲಿಂದ ಕೇಂಡ ಒಂಜಾತು ಬಲ್ಪುನು ಪರಡೋಲಿ ನಮ್ಮ ಒಂಜಾತು ಬಲ್ಪುನು ಪರಡೋಲಿ ಈ ಸಂಗೀತ ಅಂದು ಪನ್ಪು ನಾವು ಮನಸ್ಸಿಗೆ ಮನುಷ್ಯನ ಒಂಜಿ ದಿವ್ಯ ಔಷಧ ಇಟ್ಸ್ ಎ ಕೈಂಡ್ ಆಫ್ ಹೀಲಿಂಗ್ ಟಚ್ ಒನ್ ಪೇರು ಶಮನ ಸ್ಪರ್ಶ ಅಂತ ಒಂಜಿ ಎಡ್ಡೆ ಶಬ್ದ ಉಂಡು ಕನ್ನಡ ಶಮನ ಸ್ಪರ್ಶ ಯಾಕೆ ಹೀಲಿಂಗ್ ಟಚ್ ಒನ್ ಪೇರು ಇಂಗ್ಲೀಷ್ ವಿಜಯಣ್ಣೆ ಕರಿನ 4 ದಶಕಡು ಮಲ್ತಲ್ ನಾವೇ ರಂಗೋಡು ಒಂಜಿ ರೀತಿದ ಶಮನ ಸ್ಪರ್ಶನು ಎತೋ ಸರ್ತಿ ಬದುಕು ಬೆಂಗಾಡ ಅನಗ ಬದುಕು ಬೇನೆಡು ಅರಿಯೊಂದನಾಗ ನಮ್ಮ ಒಂಜಿ ಗಳಿಗೆ ಒಂಜಿ ನಾಟಕದ ಥಿಯೇಟರ್ಡ್ ಸುರೇಂದ್ರ ಹೆಗ್ಡೆರ್ನಂಚಿನ ಅದ್ಭುತವಾಯಿನ ಭೀಷ್ಮನ ಪಾತ್ರನ ಅದನ್ನು ವಿಜಯಣ್ಣನ ವೈವಿಧ್ಯಮಯನ ಪಾತ್ರಲು ಆರ್ನ ರಂಗದ ವೈವಿಧ್ಯಮಯನ ಪ್ರತಿಭೆಲು ಆರು ಎಡ್ಡೆ ನಿರ್ದೇಶಕ್ಕೆ ನಾಟಕಕಾರಿ ಎಡ್ಡೆ ರಂಗ ಸಮನ್ವಯಕ್ಕೆ ಅವು ಮಾತಾತು ಎಡ್ಡೆ ಕಲ್ಪನೆ ಆರ್ನ ಏತೋ ಸರ್ತಿ ಒಂಜಿ ಪ್ರಯಾಣ ವಿಜಯಣ್ಣೆ ಒಟ್ಟಿಗೆ ನಿಖಿಲ್ ತಿಕ್ಕೀರ್ನಾಡ ನಿಖಿಲ್ನ ಪ್ರಯಾಣ ಓಲು ಶುರು ಆತಂಡು ಆಯ್ತಾ ಕಡೇತ ನಿಖಿಲ್ನ ಸ್ಟಾಪ್ ಬಂದ್ನಾಟಲ್ಲ ನಿಖಿಲ್ನ ಆನಂದನ ತಡೆವಂಡ್ರಿ ಅಬ್ಜ ಆತ ಸರಕು ವಿಜಯಣ್ಣ ಉಂಡು ಒಂದು ಸರ್ತಿ ಹೆಂಗೆ ನೆನಪುಂಡಾರು ಉಗ್ಗೇಲು ಬುಕ್ಕ ಗುಯಲ್ದ ಬಗ್ಗೆನೇ ಏನೋ ಬಾರಿ ಲಾಂಗ್ ಪಾತಿರ್ದೆ 25 ವರ್ಷ ಕರೆದುಕೊಂಡು ಉಗ್ಗೇಲು ನಿಖಿಲ್ ದಾಯ ಗುಯಲ್ ಬಂದ್ಪಾರ ಎಂಕಲ್ ದಾಯ ಉಗ್ಗೇಲು ಬಂದ್ಪಾ ಅಂತ ಸೊ ವಿಜಯಣ್ಣನ ಯಾನು ನಿಖಿಲ್ ಜಸ್ಟ್ ಕಾಣಿಸವನಿದೆ ಆಯ್ನ ಕೇಂಡ ಇಂಚಿನ ಸಂದರ್ಭವು ಮಾತ ಬದುಕಿಗೆ ಬೇತೆ ಬೇತೆ ಭಾಷೆಲು ನಾವು ಮಾತುಲೆ ನಮ್ಮ ಊರಿಗೆ ಪೋನಾಗ ಆಶು ಪಾಂಗಳದಾರು ವಿಜಯಣ್ಣೆ ತೋನ್ಸಿದಾರು ಹೆಗ್ಡೇರು ಮುಡಿಬೆದ್ದಿರದಾರು ಯಾನು ಕಾಸರಗೋಡು ಕರ್ನಾಟಕದ ಗಡಿತಾಯಿ ನಮ್ಮ ಮುಂಬೈಗೆ ಬಂದಾಗ ಮಾತ ತುಳುವೇರು ನಂಗೆ ಭಾಷೆ ಮಾತ ಗೌಣ ಅದು ಭಾವ ಮಾತ್ರ ಮುಖ್ಯ ಆಪನೆ ನಮ್ಮ ಸ್ನೇಹ ಮಾತ್ರ ಮುಖ್ಯ ಆಪನೆ ಶಾಮಣ್ಣೆ ಬೆದರದ ಕಾರ್ಕಳದ ಒಂಜಿ ಜಾಗೆ ಸೇರ್ನಾರು ಯಾನ ಓಯ್ ಒಂಜಿ ಜಾಗೆ ಸೇರ್ ಮಾತಿರಲ್ಲ ನಮ್ಮ ಇಂಚಿನ ನೆಕ್ಕ ಸೇರೊಂದು ಇಂಚ ಸಾಧ್ಯತೆಯನ್ನು ಕಲ್ಪನೆ ಮನ್ಪು ಎಡ್ಡೆ ಕನಸುಗಾರೆ ಬೋಡಾಮಡು ಅಂಚ ವಿಜಯಣ್ಣೆ ಅಂಚಿನ ಕನಸುಲೆಗೆ ಇಂಬು ಕೊಡ್ತೇರು ಇನ್ನು ಈ ಸ್ಟೇಜ್ ಕೊರನಂಚಿನ ಈ ನಮ್ಮ ಬ್ಯಾನರ್ ಇಂಚಿನ ಉಂಡು ತುಳು ಸಿರಿ ಬುಕ್ಕ ಆಟಿದ ಕೂಟ ಒಂದು ರಡ್ಲ ಈ ಸಂದರ್ಭಗೂ ನಂಗೆ ಬೋಡಿತ ನಂದು ಪಂಡದು ಆರಿಗೆ ಕೂಡಾತ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ತಿಕ್ಕಾಡನ್ ಪಂಡದು ಪ್ರಾರ್ಥನೆದ ಒಟ್ಟಿಗೆ ಈ ಕಾರ್ಯಕ್ರಮ ಕೂಡ ದುಂಬರಿಪುವ ನಿಖಲ್ನ ಅನುಮತಿದ ಒಟ್ಟಿಗೂ
ಇತ್ತೆ ರಸಮಂಜರಿ ಕಾರ್ಯಕ್ರಮನು ಮುಂದರಿಪೊಂದುಲ್ಲ ಅವೇತೋ ಪೊರ್ಲುದ ಪದಕ್ಲೇನು ಪಂದು ನಮ್ಮ ಮನಸ್ಸಿಗೆ ಬಾರಿ ಒಂಜಿ ಸಂತಸನು ಕೊರ್ನೆಂಚಿನ ಈ ಕಲಾವಿದರು ಇತ್ತೆ ಶೈಲಜಾ ಶೆಟ್ಟಿ ಮೇರು ಗೋಪಾಲಕೃಷ್ಣ ಅಡಿಗೆರು ಮೇರು ಬರೆತಿನಂಚಿನ ಮೇರ್ನ ಸಾಹಿತ್ಯದ ಯಾವ ಮೋಹನ ಮುರಳಿ ಕರೀತೋ ಪಣದು ಕೇನೊಂದು ಬರನುಳ್ಳೇರು ಯಾವ ಮುರಳಿ ಕರೆದು ದೂರ ತೀರಗೆ ನಿನ್ನನು ಯಾವ ಮೋಹನ ಮುರಳಿ ಕರೆದು ದೂರ ತೀರಗೆ ನಿನ್ನನು ಯಾವ ವೃಂದಾವನವು ಕರೆಯಿತೋ ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಗೆ ನಿನ್ನನು ಸುಪ್ತ ಸಾಗರ ಕಾದಿದೆ ಮೊಳೆಯ ದಳಿಗಳ ಮೋಕಮೈ ಮರ ಇಂದು ಇಲ್ಲಿಗೂ ಆಯಿತೆ ಯಾವ ಮೋಹನ ಮುರಳಿ ಕರೆಯಿತೋ ಇದ್ದಕ್ಕೆ ತೊಡೆ ನಿನ್ನನು ಯಾವ ವೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಗೆ ನಿನ್ನನು ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಯಾವ ಮುರಳಿ ಕರೆಯಿತೋ ಇದ್ದಕ್ಕೆ ತೊಡೆ ನಿನ್ನನು ಯಾವ ವೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಗೆ
ಧನ್ಯವಾದ ಶೈಲಜಕ್ಕ. ಬಾರಿ ಪುರ್ಲದ ಪದ ಪಂಡರು ಯಾವ ಮೋಹನ ಮುರಳಿ ಕರೀತೋ ಪಂಡು ಆ ಒಂಜಿ ಗಾನ ಪರವಶವಾದ ಕೇನ್ನೊಕ್ಕಲು ಆಯ್ತ ಪಿರೋಡಿ ಆ ಪದ್ಯದ ಪಿರೋಡು ಮೋಹನನ ನಾಡೊಂದು ಪೊಯ್ಲೆ ಕಾಂಡೆ ಬಾರಿ ಶೋಕದ ಇತ್ತೆ ಈ ಕಾರ್ಯಕ್ರಮ ಈತ ಯಶಸ್ವಿ ಆವಡುಂದಾಂಡ ಐತ ಪಿರೋಡು ಈ ಮ್ಯೂಸಿಷಿಯನ್ ನಕಲಾದ ಬೆಂತಿನಕಲು ನಮ್ಮೊಟ್ಟುಗುಲ್ಲೇರು ಅಕಲು ಅಕಲ್ನ ಪುದರ್ನವರ ಪನ್ಪೆ ದಯಪಂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಅಕಲು ಕಾರಣ ಆಕ್ಟೋಪ್ಯಾಡ್ ನಮ್ಮೊಟ್ಟುಗುಲ್ಲೇರು ವೈಭವ್, ತಬಲಡ್ ಜನಾರ್ದನ್ ಸಾಲಿಯನ್, ಗಿಟಾರಿಸ್ಟ್ ಆದ ಪಿ ಗಣೇಶ್, ಅಂಚನೆ ಕೀಬೋರ್ಡು ಶ್ರೀಕಾಂತ್ ಮೊಕಲ್ನ ಪೂರ ಸಹಕಾರದೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಂಡ್ ಪಂಡ್ರೆ ಎಂಕಲು ಖುಷಿ ಪಡೆ ಒಂದಿಲ್ಲ. ಇತ್ತೆ ಶ್ರದ್ಧಾ ಬಂಗೇರ ಒಂಜಿ ಅತ್ಯಂತ ಸುಮಧುರವಾಯಿನ ಸ್ವರನು ಪತ್ತೊಂದು KS ನರಸಿಂಹಸ್ವಾಮಿ ಮೇರ್ ಬರಿತಿನ ಹಕ್ಕಿಯ ಹಾಡಿಗೆ ಪಂಪಿನ ಭಾವಗೀತೆ ದೊಟ್ಟುಗು. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ.
ಅತ್ಯುತ್ತಮವಾದ ಒಂದು ಭಾವಗೀತೆ, ಭಾವನೆಗಳೇ ತುಂಬಿ ಹೋಗಿದೆ ಇದರಲ್ಲಿ. ಅದೇನು ಆಸೆಗಳನ್ನು, ನೂರಾರು ಆಸೆಗಳನ್ನು ನಮ್ಮ ಮುಂದೆ ಪ್ರಸ್ತುತವಾಗಿ ಇಟ್ಟಿದ್ದಾರೆ. ನಮ್ಮ ಶ್ರದ್ಧಾ ಬಂಗೇರರವರು ಅತ್ಯುತ್ತಮವಾಗಿ ಆಡಿದ್ದಾರೆ, ಧನ್ಯವಾದಗಳು. ಈಗ ನಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟ ದುಃಖಗಳು ಬರ್ತಾ ಇರ್ತದೆ, ಅದಕ್ಕಾಗಿ ನಾವು ಕುಗ್ಗದೆ ಇನ್ನು ಮುಂದೆ ಒಳ್ಳೆಯ ದಿನಗಳು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿರಬೇಕು. ಬಿಟ್ಟು ಹೋದವರು ನಮ್ಮವರು ಪರಲೋಕಕ್ಕೆ ಸಂದಿದರು, ಆದರೂ ನಮ್ಮನ್ನು ಹರಸುತ್ತಾ ಇರುವರು ಅವರ ಕುಡಿಗಳಾದ ನಾವು ಅವರನ್ನು ನೆನೆಯುತ್ತಾ ಇರೋಣ. ಓ ಮಲ್ಲಿಗೆ ನೀನು ಒಬ್ಬಂಟಿಯಲ್ಲ, ನಿನ್ನೊಂದಿಗೆ ನಾನಿದ್ದೇನೆ ಸದಾ 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 ಅನ್ನುತ್ತಾ ಬರ್ತಾ ಇದ್ದಾರೆ ವಿಜಯ ಶೆಟ್ಟಿ ಮೂಡಬೆಳ್ಳೆ. ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಂಗಳು ಮಂಜಾದರೆ ನಾ ತಾಳೆನೋ ಭಯ ಬಿಡು ಸದಾ. ನಿನ್ನ ನೋವು ನನಗಿರಲಿ, ನೆಮ್ಮದಿ ಸವಿ ನಿನಗಿರಲಿ, ಸದಾ ಕಾಯುವೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಹೋದೋರೆಲ್ಲ ಒಳ್ಳೆಯವರು, ಹರಸೋ ಹಿರಿಯರು, ಅವರ ಸವಿಯ ನೆನಪು ನಾವೇ ಉಳಿದ ಕಿರಿಯರು. ನಿನ್ನ ಕೂಡ ನೆರಳ ಹಾಗೆ ಇರುವೆ ನಾನು ಎಂದು ಹೀಗೆ ಒಂಟಿಯಲ್ಲ ನೀ. ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ನಾಳೆ ನಮ್ಮ ಮುಂದೆ ಇಹುದು ದಾರಿ ಕಾಯುತ್ತ, ದುಃಖ ನೋವು ಎಂದು ಜೊತೆಗೆ ಇರದು ಶಾಶ್ವತ. ಭರವಸೆಯ ಬೆಳ್ಳಿ ಬೆಳಕು ಹುಡುಕಿ ಮುಂದೆ ಸಾಗಬೇಕು, ಧೈರ್ಯ ತಾಳುತ್ತಾ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ನಿನ್ನ ನೋವು ನನಗಿರಲಿ, ನೆಮ್ಮದಿ ಸವಿ ನಿನಗಿರಲಿ, ಸದಾ ಕಾಯುವೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಸದಾ. ವಿಜಯ ಶೆಟ್ಟಿ ಮೂಡಬೆಳ್ಳೆ ಅವರಿಗೆ ಅತ್ಯುತ್ತಮವಾದ ಒಂದು ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಅನ್ನುತ್ತಾ ನಮ್ಮನ್ನು ಸದಾ ಕಾಲ ನಮಗೆ ಇಂಪಾದ ಈ ಸಂಗೀತವನ್ನು ಕೇಳಿಸ್ತಾ ಇರುವಂಥ ವಿಜಯಣ್ಣನಿಗೆ ಧನ್ಯವಾದ. ಇದೀಗ ಎಲ್ಲೋ ಹುಡುಕಿದೆ ಅಂತ
ಈ ಭಾವಗೀತೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಸುಕುಮಾರ್ ಶೆಟ್ಟಿ ಅವರು. GS ಶಿವರುದ್ರಪ್ಪ ಅವರು ಬರೆದಂಥ ಈ ಒಂದು ಸಾಹಿತ್ಯದಲ್ಲಿ ಕಣ್ಣಿಗೆ ಕಾಣದ ದೇವರನ್ನು ಕಳ್ಳು ಮುಳ್ಳಿನ ನಡುವಿರುವ ಗುಡಿಯಲ್ಲಿ ಏಕೆ ಹುಡುಕಿದೆ, ನಮ್ಮೊಳಗೆ ನಮ್ಮ ಬಂಧುಗಳ ನಡುವಲ್ಲೇ ಆ ದೇವರು ಇದ್ದಾರೆ ಅನ್ನುವ ಸತ್ಯವನ್ನು ನಾ ಅರಿತಿಲ್ಲ ಅಂತ ಬರ್ತಾ ಇದ್ದಾರೆ ಸುಕುಮಾರ್ ಶೆಟ್ಟಿ ಅವರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಳಗದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಗೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ನಾಲ್ಕು ದಿನದ ಈ ಬದುಕಿನಲಿ, ನಾಲ್ಕು ದಿನದ ಈ ಬದುಕಿನಲಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ,
ಇಲ್ಲದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಧನ್ಯವಾದಗಳು ಸುಕುಮಾರ್ ಶೆಟ್ಟಿ ಅವರೇ, ತಮ್ಮ ಅದ್ಭುತ ಕಂಠಸಿರಿಯಿಂದ ನಮ್ಮನ್ನು ರಂಜಿಸಿದ್ದಾರೆ. ನಿಮಗೆ ಧನ್ಯವಾದಗಳು. ಈಗ ಕಣ್ಣಿಗೆ ಇಂಪು, ಕಿವಿಗೆ ಇಂಪು, ಎಲ್ಲ ನಮಗೆ ನೋಡುವವರಿಗೂ ತಂಪು ತಂಪಾದ ಸ್ವರದೊಂದಿಗೆ ಶ್ರದ್ಧಾ ಬಂಗೇರ ಮತ್ತೊಮ್ಮೆ ಬರ್ತಾ ಇದ್ದಾರೆ. ದಾರಾ ಬೇಂದ್ರೆಯವರ ರಚನೆಯೊಂದಿಗೆ ಘಮ ಘಮ ಮಲ್ಲಿಗೆ ನೀ ಹೊರಟಿದ್ದು ಎಲ್ಲಿಗೆ. ಮಾಡಿಸವ ಮಲ್ಲಿಗೆ
ಹುಟ್ಟಿ ಒಂದು ಮನದಾಗ ನನ್ನ ನಿನ್ನ ಒಂದು ತನದಾಗ ಮಗು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾದು ಮನದಾಗ ಬೆಳದಿಂಗಳಾದು ಮನದಾಗ ಬೆಳದಿಂಗಳಾದು ಮನದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಮಾಡಿಸವ ಮಲ್ಲಿಗೆ ಗಮ ಗಮ ಮಾಡಿಸವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಕೊಳುಕ್ಯಾಡತಾವ ತೋಗಡಿಗೆ ಯವಿ ಹಬ್ಬ ತಾವ ಕರ್ತುಡುಗೆ ಕೊಳುಕ್ಯಾಡತಾವ ತೋಗಡಿಗೆ ಯವಿ ಹಬ್ಬ ತಾವ ಕರ್ತುಡುಗೆ ಕನಸು ತೇಲಿ ಬರ್ತಾವ ಹುಡುಗಿ ಕನಸು ತೇಲಿ ಬರ್ತಾವ ಹುಡುಗಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಮಾಡಿಸ್ತಾವ ಮಲ್ಲಿಗೆ ಗಮ ಗಮ ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಅತ್ಯುತ್ತಮ. ಇಡೀ ಹಾಲ್ನಲ್ಲಿ ಮಲ್ಲಿಗೆಯ ಕಂಪು ಹರಡಿದೆ ಅಂತ ಭಾಸವಾಗ್ತಾ ಇದೆ. ಅತಿ ಸುಂದರವಾದ ಈ ಒಂದು ಪದ್ಯವನ್ನು ಅತ್ಯಂತ ಸುಂದರ ರೂಪದಲ್ಲಿ ಹಾಡಿದ್ದಾರೆ ಶುದ್ಧ ಬಂಗೇರವರು. ಧನ್ಯವಾದಗಳು.
ಪಂಡೆಲ್ಲ ಬೊಕಲ ಬೊಕಲ ಕೇನುಡು ಕೇನುಡು ಬರುವ ಜಾನಪದ ಗೀತೆ ಅವು ಭಾಗ್ಯದ ಬಳೆಗಾರ ಏತೋ ಸುಡುಂಚಿ ಜನಮನ ರಂಜನೆ ಗೊತ್ತಿದ್ದ ಪದ್ಯ ಇನಿ ಬಹುಶಃ ನಮ್ಮ ಚೈಲಜಕ್ಕನ ಪದ್ಯ ಕೆಬಿ ಕೊಂಡೆ ಮಂತದ್ದು ಕೀನುಡವು ನಮ್ಮ ಮೇಯೇ ಕೆಬಿಯಾದ ಕೀನುಡವು ನಮ್ಮ ದಯ ಬಂದಾಗ ಶೈಲಜಕ್ಕ ಆ ಪದ್ಯದ ಪ್ರೀತಿ ಮಲ್ಪೀರ್ ಕೆಲವು ಸತಿ ಆ ಪದ್ಯದ ಕೇನಾಗ ಎಂಕ್ಲಿಗೆ ತಲೀನ ಆ ಪದ್ಯಲ ಹಂಚಿನವೇ ಆ ವೇದಿಕೆ ನಮ್ಮ ಕನದಿಲ್ನ ಹಂಚೇನೆ ಬಹುಶಃ ಜಾನಪದ ಸಂಗೀತಡು ಬೇತನೆ ಒಂಜಿ ಆಯಾಮ ಅವು ಭಾಗ್ಯದ ಬಳೆಗಾರ ಅಬಾಲ ವೃದ್ಧರಾದ ಎಲ್ಲಿ ಬಾಲಿಮುಟ್ಟಲ ಈ ಪದ್ಯ ಬಹುಶಃ ತುಳು ಕನ್ನಡಿಗದ ಕಿಬಿ ಡೇಪಲ ಅವು ಗುಯ್ಮಿ ಪಡೋದು ಪದ್ಯನು ಇದು ಬಹುಶಃ ಒಂಜಿ ಜೊತೆ ಒಟ್ಟಾತಿರ್ಬೋದು ನಮ್ಮ ಕಲಾ ಜಗತ್ತದ ಅಥವಾ ಮುಂಬೈದ ಕಲಾವಿದರ ಪೆರ್ಮೆದ ಕಲಾವಿದರು ಹಿರಿಯರು ಭಾಗ್ಯದ ಬಳೆಗಾರ.
ಧನ್ಯವಾದಗಳು. ವಿಜಯ್ ಶೆಟ್ಟಿ, ಮೂಡುಬಿಳ್ಳೆ, ಶೈಲಜಾ ಶೆಟ್ಟಿ. ಬಾರಿ ಒಂಜಿ ಪೊರ್ಲುದ ಒಂಜಿ ಪದ ಪಂಡರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಕಾಜಿಮಾರೊಂದು ಬತ್ತಿನ ಬಳೆಗಾರಡ ಎನ್ನ ಇಲ್ಲದ ಅಪ್ಪೆಲ್ಲದಂಚಿ ಪೋದು ತೂದು ಅಕಲ ಕುಶಲ ಕ್ಷೇಮನು ಕೇಂದ್ರ ಬಲ ಪನ್ಪಿನಂಚಿನ ಸಂದೇಶದ ಪದ್ಯ ಇತ್ತೆ ಕುಡೊಂಜಿ ಜಾನಪದ ಗೀತೆದೊಟ್ಟು ಬರೊಂದುಲ್ಲಿರು ಸುನೀಲ್ ಶೆಟ್ಟಿ ಮೇರೆ ಉದ್ಯಮದೊಟ್ಟಿಗೆ ಅವೇತು ಸಂಘ ಸಂಸ್ಥೆಗಳು ತನ್ನನ್ನು ತೊಡಗಿ ಸಾಯಿನಂಚಿನ ಸುನೀಲ್ ಶೆಟ್ಟಿ ಮೇರಿತೆ ಪ್ರಸಿದ್ಧ ಜಾನಪದ ಗೀತೆ ಕೊಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ. ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಆಡುವಾನಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾದರದೊಳ ಮದ್ದಳು ನುಂಗಿತ್ತವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ. ಹಗ್ಗ ಮಗವ ನುಂಗಿ ಮಗ್ಗವಳಾಡಿ ನುಂಗಿ ಹಗ್ಗ ಮಗವ ನುಂಗಿ ಮಗ್ಗವಳಾಡಿ ನುಂಗಿ ಮಕ್ಕದಲ್ಲಿರುವ ಅಣ್ಣನನ್ನೇ ಮಣಿಯೋ ನುಂಗಿತ್ತವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ. ಕಲ್ಲು ಗೂಟವ ನುಂಗಿ ಒಳ್ಳು ಮನಗೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನಿಲ್ಲು ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ. ಗವಿಯು ಇರುವೆಯ ನುಂಗಿ ದೊಡ್ಡ ಕವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನಿನ ನುಂಗಿತ್ತವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ. ಸಂತ ಶಿಶುನಾಳ ಶರೀಫರ ಬತ್ತಳಿಗೆಯಿಂದ ಬಂದಂತ ಈ ಒಂದು ಜಾನಪದ ಗೀತೆ ಅನ್ಯ ಧರ್ಮದಲ್ಲಿ ಹುಟ್ಟಿದರೂ ಕೂಡ ತಮ್ಮ ಜಾನಪದದಲ್ಲಿ ದಾಸರ ಪದದಲ್ಲಿ ಅದೆಷ್ಟು ಅದ್ಭುತವಾದ ರಚನೆಗಳನ್ನು ಮಾಡಿದಂಥ ಸಂತ ಶಿಶುನಾಳ ಶರೀಫರನ್ನು ನೆನೆಯುತ್ತಾ ಈ ಹಾಡನ್ನು ಅವರಿಗೆ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಇದೀಗ ನಮ್ಮ ದೇಶದಲ್ಲಿ ದೇಶದ ಪರ ಹಾಗೂ ದೇಶದ ವಿರುದ್ಧ ಅಲ್ಲಲ್ಲಿ ಕೇಳಿ ಬರುತ್ತಿರುವಂತಹ ಕೆಲವು ಪ್ರತಿಕ್ರಿಯೆಗಳಿವೆ. ಆದರೆ
ನಾವು ಎಂದಿಗೂ ಈ ದೇಶದ ಮಣ್ಣಲ್ಲಿರುವವರು, ಇಲ್ಲಿನ ಅನ್ನವನ್ನು ತಿನ್ನುವವರು ಎಂದಿಗೂ ಕೂಡ ದೇಶದ ವಿರೋಧ ಇರುವುದು ಸರಿಯಲ್ಲ, ದೇಶಭಕ್ತಿ ನಮ್ಮಲ್ಲಿಗೆ ಉಕ್ಕಿ ಬರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕಾಗಿ ನಮ್ಮ ರಾಷ್ಟ್ರ ರಕ್ಷಣೆಗಾಗಿ ಬರ್ತಾ ಇದ್ದಾರೆ. ಪರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಅನ್ನುತ್ತಾ ವಿಜಯ ಶೆಟ್ಟಿ ಮೂಡಬಳ್ಳೆ. ಬಂಧುಗಳೇ, ಜಗತ್ತಿನ ಎಲ್ಲೆಡೆಯಿಂದ ಕಲಾ ಜಗತ್ತು ಸಂಸ್ಥೆಯ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ
ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ತಲೆ ತಗ್ಗಿಸಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾವುದೋ ಒಂದು ಸಾಹಸ, ನಮ್ಮದು ವೃತ್ತಿ ಇದೆಲ್ಲ, ನಮ್ಮ ವೃತ್ತಿ ಬೇರೆ ಇದೆ. ನಾವು ಹವ್ಯಾಸಿಗಳು, ರಂಗಭೂಮಿ ಆಗಿರ್ಬೋದು, ಸಂಗೀತವಾಗಿರ್ಬೋದು. ಆದರೂ ಕೂಡ ಹೊರನಾಡಿನಲ್ಲಿ ತಾಯಿ ಭುವನೇಶ್ವರಿಯ ರಥ ಎಳೆಯುವ ಕೆಲಸವನ್ನು ಈ ರೀತಿ ನಾವು ಮಾಡ್ತಾ ಇದ್ದೇವೆ. ರಥೋತ್ಸವ ಇವತ್ತು ಕೂಡ ಆಟಿ ತಿಂಗಳ ಈ ದಿವಸದಲ್ಲಿ ಇಲ್ಲಿ ನಾವು ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲೋ ಒಂದೆಡೆ ಎಲ್ಲೆಲ್ಲೋ ದುಃಖದ ಒಂದು ವಾತಾವರಣ ಇದೆ. ಆದರೂ ಕೂಡ ನಮ್ಮ ಮನಸ್ಸು ಅದನ್ನು ಬೇರೆ ರೀತಿಯಲ್ಲಿ ತೆರೆದಿಡ್ತಾ ಇದೆ. ಇಲ್ಲಿ ಅದಕ್ಕೆ ಹೊಂದಿಕೊಂಡು ಬಾಳ್ಬೇಕಂತ ಅನಿವಾರ್ಯತೆ ನಮ್ಮದಿದೆ. ದುಃಖದ ಮನಸ್ಸಿಗೆ ತಂಪೆರಿಸುವಂತಹ, ತಣ್ಣೀರನ್ನು ಕೊಡುವಂತಹ ಒಂದು ಕಾರ್ಯ ಇದಾಗಿದೆ ಅಂತ ಎಣಿಸ್ತೇನೆ. ಎಲ್ರಿಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕರಿಸಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು, ನಮನಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಂತಹ ಈ ಬೃಹತ್ ಸಭಾಗೃಹ ಅನ್ನು ನಮಗೆ ನೀಡಿದಂತಹ ಅಥವಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೂಡ ನೀಡಿದಂತಹ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಎಲ್ಲರಿಗೂ ಕೂಡ ನಾವು ತಲೆ ತಗ್ಗಿಸಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ವಿಶ್ವವ್ಯಾಪಿ ಜನರು ವೀಕ್ಷಿಸಬೇಕು ಎಂಬ ಆಶಯಕ್ಕೆ ಕಿವಿಕೊಟ್ಟಂತಹ ನಮ್ಮ ಟಿವಿ, ಅದರಲ್ಲಿಯೂ ನವೀನ್ ಅಥವಾ ಬಳಗ, ನಮ್ಮ ಟಿವಿಯವರಿಗೆ ನಾವು ಟಿವಿಯನ್ನು ನಾವು ಎಂದೆಂದೂ ಮರೆಯೋದಿಲ್ಲ. ಕಲಾ ಜಗತ್ತಿಗೆ ಬಹಳ ಪ್ರೋತ್ಸಾಹವನ್ನು ಕೊಡುವವರು. ಬಹುಶಃ ನಾವು ಈ ರೀತಿ ಪ್ರಕಟ ಆಗಲಿಕ್ಕೆ ದೊಡ್ಡ ವೇದಿಕೆ ನಿರ್ಮಾಣ ಮಾಡಿಕೊಟ್ಟವರು ನಮ್ಮ ಟಿವಿಯವರು ಅಲ್ಲ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂತಹ ನಮನನ್ನು ಕೊಡ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಆರ್ಥಿಕವಾದ ಒಂದಷ್ಟು ಖರ್ಚು ಕೂಡ ಇದೆ. ನಮ್ಮಲ್ಲಿ ಪ್ರಾಯೋಜಿಕ ವಹಿಸಿಕೊಂಡವರು, ನಮ್ಮ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ಕೊಡುವವರ ಸಾವಿರಾರು ಜನ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ದಾನಿಗಳು ಸಿಗ್ತಾ ಇದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸಿದ್ರು. ಈಗಲೂ ಅಷ್ಟೇ, ಈ ಕಷ್ಟದ ಕಾಲದಲ್ಲಿ ಮುಂಬೈಲಿ ಯಾವುದೇ ಕಾರ್ಯಕ್ರಮ ಮಾಡೋದು ಕೂಡ ತುಂಬ ಕಷ್ಟ. ಯಾಕೆ ಹೇಳಿದ್ರೆ ಹೋಟೆಲ್ ಉದ್ಯಮ ನಿಂತ ನೀರಾಗಿದೆ. ಮುಂಬೈಯಲ್ಲಿ ಈ ಒಂದು ಸಂಕಷ್ಟದ ಕಾಲದಲ್ಲಿ ಕೂಡ ಇಂತಹ ಒಂದು ವಿಶೇಷದ ಕಾರ್ಯಕ್ರಮ ನೀಡುವುದು, ಅದು ಕೂಡ ಕನ್ನಡದ ಹಾಡುಗಳು, ರಿಹರ್ಸಲ್ ಮಾಡಲಿಕ್ಕೆ ಸ್ಥಳ ಇಲ್ಲ, ಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂಬೈಯ ಒಂದು ಕೋಣೆ, ವಿರಾರ್ನಲ್ಲಿರೋರು ಕೆಲವು ಜನ, ಇಲ್ಲಿ ಅಂಬರ್ನಾಥ್ನಲ್ಲಿರೋ ಜನ, ಮೈಲುಗಟ್ಟಲೆ ಜನ ದೇವರನ್ನು ಒಟ್ಟು ಹಾಕೊಂಡು ಕಾರ್ಯಕ್ರಮ ಮಾಡೋದು ಹೇಳಿದ್ರೆ ಅಷ್ಟು ಕಷ್ಟ, ಇಷ್ಟು ಕಷ್ಟ. ಶೈಲಜಕ್ಕ ಇದಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬಳಗ ಬಲ ಇದೆ. ನಮ್ಮ ವಿಜಯ್ ಬಹುಶಃ ಇತ್ತೀಚೆಗೆ ಬಹಳ ಉತ್ತಮ ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ. ಎಲ್ಲ ಮುಂಬಯಿಯ ಕನ್ನಡಿಗರು, ತುಳುವರು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ವಿಜಯ್ ಅವರಿಗೆ ತುಂಬ ಪ್ರೋತ್ಸಾಹ ಕೊಡಬೇಕು. ಪಾಪ ಅವರು ದುಡಿತಾ ಇದ್ದಾರೆ ಕ್ಷೇತ್ರದಲ್ಲಿ. ನಮ್ಮ ಪದ್ಮನಾಭಂತರವರು ಬಹುಶಃ ಇಡೀ ಬದುಕನ್ನೇ ಪದ್ಮಾಸಸಿದ್ಲು ಸಂಗೀತಕ್ಕೆ ಕೊಟ್ಟವರು. ಆದರೆ ಇನ್ನು ಕೂಡ ಅವರ ಶಕ್ತಿ ಕುದುತ್ತಾ ಬರ್ತಾ ಇದೆ. ಅವರನ್ನು ಪ್ರೋತ್ಸಾಹ ಕೊಡುವುದು, ಇನ್ನು ಕೊಡುವಂಥ ಕರ್ತವ್ಯ ಕೂಡ ನಮ್ಮಲ್ಲಿದೆ. ಪದ್ಮಾಸಸಿದ್ಲು ಮುಂಬೈಯಲ್ಲಿ ಸಂಗೀತ ಕ್ಷೇತ್ರನ ಉಳಿಸಿ ಬೆಳೆಸುವವರು ಒಂದು ದೊಡ್ಡ ಶಕ್ತಿ ಹೇಳಿದ್ರೆ ಅದು ಪದ್ಮನಾಭ ಸಸಿ. ಇವತ್ತು ಇಲ್ಲಿ ಕೂತು ನಮ್ಮೊಟ್ಟಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ವಿಚಾರಕ್ಕೆ ಹೇಳಲೇಬೇಕಾಗಿದೆ. ಎಲ್ರಿಗೂ ಕೂಡ ನಾನು ವಂದನೆಗರ್ಸ್ತಾ ಇದ್ದ. ನನ್ನ ಬಗ್ಗೆ ಎರಡು ಹೇಳಬೇಕಾಗಿದ್ರೆ, ಕಲಾ ಜಗತ್ತು ಮತ್ತೆ ಚಿಗುರಬೇಕಾಗಿದೆ. ನಮ್ಮ ಓಟ ನಿಲ್ಲಬಾರದು. ನಮಗೆ ಪ್ರೋತ್ಸಾಹಕರಿದ್ದಾರೆ. ನೂರಾರು ಜನ ಫೋನ್ ಮಾಡಿ ವಿಜಯಣ್ಣ ನಾಟಕ ರಂಗವನ್ನು ಮತ್ತೆ ನಿಂತಿದ್ದೀಗ 2 ವರ್ಷ ಮುಂದುವರ್ಸ್ಬೇಕು ಹೇಳ್ತಾರೆ. ತುಂಬ ಕಷ್ಟ ಇದೆ. ಆದರೂ ಯುವ ಪೀಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ GK ನನಗೆ ಬಲ ನಿಲ್ತಾ ಇದ್ದಾರೆ. GKಗೆ ದೊಡ್ಡ ಬಳಗವನ್ನು ಕೂಡಿಕೊಂಡು 4 ನಾಟಕಗಳನ್ನು ನಾವು ಕೊಡ್ತೇವೆ. ಆಗಸ್ಟ್ ತಿಂಗಳಿಂದ ನಿರಂತರವಾಗಿ ಖಂಡಿತ ಏನಾದರೂ ಮಾಡಿ ತಿಂಗಳಿಗೆ ಒಂದು 20 ಪ್ರಯೋಗ ಕೊಡುವಂತಹದ್ದು ಮಾತು ಕೊಡ್ತಾ ಇದ್ದೇನೆ ನಿಮಗೆ. ಹೊಸ ನಾಟಕ ನಾನು ಬರೆದೆ, ಪನ್ನೀರಿಡು ಮಾದಿಂಡಿ ಕಣ್ಣೀರು, ಒಂದು ಅದ್ಭುತ ಸಂಯೋಜನೆ ನಾಟಕವನ್ನು ಮಾಡಿದೆ. ಓದಿ ಹೇಳಿದೆ ನಮ್ಮ ವಿದ್ಯಾರ್ಥಿಗಳಿಗೆ. ಒಂದು ರೀತಿಯ ಧನಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ ಬಂದಿದೆ. ಒಂದು ಹಾಸ್ಯ ನಾಟಕ ಬೇಕು ಅಂತ ಹೇಳಿ ನಮ್ಮ ಹಾಸ್ಯ ಕಲಾವಿದರು ಕೇಳಿಕೊಂಡಾಗ ಅದಕ್ಕೊಂದು ಬರ್ತೆ 2020 ಲವ್ ಸ್ಟೋರಿ. ನನ್ನ ಕಾಲದಲ್ಲ, ಈಗಿನ ಕಾಲಕ್ಕೆ ಸರಿಯಾಗಿ ಒಂದು 2020 ಲವ್ ಸ್ಟೋರಿ ಬರೆದು ಒಂದಷ್ಟು ಹೊಸ ಮುಖಗಳ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಕಳೆದ 30 ವರ್ಷಗಳ ಹಿಂದೆ ಬರೆದಂತಹ ಬೊಲ್ಲ ನಾಟಕಕ್ಕೆ ಹೊಸ ಒಂದು ಆಕಾರವನ್ನು ಕೊಟ್ಟು ಒಂದು ಪರಿಧಿಯ ಒಳಗೆ ಅದನ್ನು ಈ ಕಾಲಕ್ಕೆ ಅರ್ಪಿಸ್ತಾ, ಈ ಕಾಲಕ್ಕೆ ಒಳಪಡುವ ಒಂದು ನಾಟಕವನ್ನು ಕೊಟ್ಟು ಬರಿತಾ ಇದ್ದೇನೆ. ಅದು ಕೂಡ ರಿಹರ್ಸಲ್ ಪ್ರಾರಂಭವಾಗಿದೆ. 3 ನಾಟಕಗಳ ರಿಹರ್ಸಲ್ ಆಗಿ ರೆಡಿಯಾಗಿದ್ದೇವೆ. ಮುಂಬೈ ಪ್ರೇಕ್ಷಕರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋಂಥ ಧೈರ್ಯ ನಾವು ಕೊಡಲೇಬೇಕಾಗಿದೆ. ನಿಲ್ಲಿಸ್ಲಿಕ್ಕಿಲ್ಲ. ಮುಂಬೈಲಿ ರಂಗಭೂಮಿಯನ್ನು ನನ್ನ ಕಾಲದವರೆಗಾದರೂ ನಾನು ಮುಂದುವರಿಸ್ಕೊಳ್ತೇನೆ. ಮುಂದೆ GK ಅಂತವರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಯುವ ಪೀಳಿಗೆ ಇದ್ದಾರೆ. ಪ್ರೋತ್ಸಾಹ ಯಾಕೆ ನಿಲ್ಲಿಸಬೇಕು? ನಿಲ್ಲಿಸೋದಿಲ್ಲ. ಖಂಡಿತ ಅದ್ಭುತ ಪ್ರತಿಭೆಗಳಿದ್ದಾರೆ. ಈ ಕ್ಷಣದಲ್ಲಿ ಜಗತ್ತಿನ ನಮ್ಮ ಅಭಿಮಾನಿಗಳಿಗೆ ನಾನು ಕೊಡುವಂತಹ ಮಾತು, ಮುಂಬೈಯಲ್ಲಿ ಕಲಾ ಜಗತ್ತು ನಿರಂತರವಾಗಿ ಕನ್ನಡ ತುಳು ನಾಟಕಗಳನ್ನು ಕೊಡುತ್ತೇವೆ. ನಿಮ್ಮ ಪ್ರೋತ್ಸಾಹ
ಅಗತ್ಯ ಇದೆ, ಕೊಡುತ್ತೀರಿ ಅನ್ನುವಂಥ ಧೈರ್ಯದೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ಹಾಕ್ತಾ ಇದ್ದಾರೆ. ವಂದನೆಗಳು. ಕ್ಷಮಿಸಿ. ಮಹಾನ್ ಕಲಾವಿದರ ಬಗ್ಗೆ ಮತ್ತೊಮ್ಮೆ ಎಲ್ಲ ಬಾರಿಯೂ ಪ್ರತಿ ಬಾರಿಯೂ ನಮ್ಮ ಹುಡುಗರು ಬರ್ತಾರೆ. ನಮ್ಮ ಜನಾರ್ದನ್, ನನ್ನ ಆತ್ಮೀಯರು, ತಬ್ಲಾದ ಕಲಾವಿದರು, ಜನಾರ್ದನ್ ಕೈ ಎತ್ತಿ ಬಿಡಿ. ಆಮೇಲೆ ಗಣೇಶ್ ಗಿಟಾರಿಸ್ಟ್, ಗಣೇಶ್ ಜಿ, ಶ್ರೀಕಾಂತ್ ಕೀಪ್ಯಾಡ್ ಹೇಳಿದ್ರೆ ಇಡೀ ಸಂಗೀತ ಈ ಬಳಗಕ್ಕೆ ಅವರು ನಾಯಕನಾಗಿರ್ತಾರೆ. ಬಹಳ 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 ಸಾತ್ವಿಕ ಹುಡುಗ. ವೈಭವ್ ಏನು ಕೊಟ್ಟರು ಬಡಿದು ಅದ್ರ ಸೊರಪಿಸ್ತಾರೆ. ಒಂದು ಪಾತ್ರ ಕೊಟ್ಟರು ಬಡಿತಾರೆ, ಏನೋ ಒಂದು ಶಬ್ದ ಬರ್ತದೆ ಅದರಲ್ಲಿ. ಎಲ್ಲದ್ರಲ್ಲಿಯೂ ಶಬ್ದ ಹೊರಡಿಸುವಂತಹ ಒಂದು ಒಳ್ಳೆಯ ತಬಲ ಕರಡ್ನ ಕುಜ್ವಿಜಲ್ ಬಜಾಯ್ ಒಳ್ಳೆಯ ಕಲಾವಿದರು, ತಬಲ ಬಾರಿಸ್ತಾರೆ ಪ್ಯಾಡ್ನ ಮೂಲಕ. ಇಂತಹ 4 ಜನ ಕಲಾವಿದರು. ನಮ್ಮ ಎಲ್ಲರ ಪರಿಚಯ ನಿಮಗೆಲ್ಲ ಆಗಿದೆ. ಎಲ್ರಿಗೂ ನಿಮ್ಮ ಆಶೀರ್ವಾದ ಇರುತ್ತೆ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು.